ವಂಡರ್ಫುಲ್. ನಿಮ್ಮ ಜರ್ನಿ ಕೇಳದೆ ಇರುವಾಗಲೇ ಖುಷಿ ಆಗುತ್ತೆ. ಎಂಥ ಅಮೇಝಿಂಗ್ ಜರ್ನಿ ಈ ಒಂದು ತುಳು ನಾಟಕದ ವಿಷಯದಲ್ಲಿ. ಇನ್ನು ಸ್ವಲ್ಪ ಸಿನಿಮಾಗೆ ಬರೋಣ ಸರ್. ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ, ಯಕ್ಕಸಕ ಇರ್ಬೋದು, ಪಿಲಿಬೈಲಿ ಯಮುನಕ್ಕ ಇರ್ಬೋದು. ಆಮೇಲೆ ಬಂದಂತ ಮೈ ನೇಮ್ ಈಸ್ ಅಣ್ಣಪ್ಪ, ಅದಕ್ಕಿಂತ ಮುಂಚೆ ಅಮ್ಮೇರ್ ಪೊಲೀಸ್ ಸ್ವಲ್ಪ ಏಡವಿದ್ರಿ ಅಂತ ಅನ್ಸುತ್ತೆ. ಆದ್ರೆ ಯಕ್ಕಸಕ ಪಿಲಿಬೈಲು ಯಮುನಕ್ಕ ಸೂಪರ್ ಹಿಟ್. ಸೊ ಸಿನಿಮಾದ ಬಗ್ಗೆ, ಸಿನಿಮಾ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂತ ಯೋಚನೆ ಯಾಕೆ ಬಂತು? ನಾನು ಯಾರಿಗಾದ್ರು ಹೇಳೋದು, ಮಾಡುವಾಗ ಸಿನಿಮಾ ಒಂದು ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ ಅಂತ ಹೇಳ್ತಾ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ಬ್ಯಾಂಗ್ಳೂರಿಗೆ ನಾನು ಹೋಗಿದ್ದೆ. ಹೋಗುವಾಗ ಶೋಭರಾಜ್ ಪಾವರ್ ಇದ್ದಾರೆ ಈಗ, ಅವರು ನನಗೆ ಸಿಕ್ಕಿದ್ರು. ಹೀಗೆ ನಮ್ಮ ಒಬ್ಬರು ಇವರಿದ್ದಾರೆ, ಸೂರಜ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ, ಒಳ್ಳೆ ಡೈರೆಕ್ಟರ್ ಅವರು. ಅವ್ರ ಹತ್ರ ಒಂದು ಕತೆ ಇದೆ, ಕತೆ ಒಂದು ಕೇಳಿ, ನೀವು ಕೇಳಿದರೆ ನಿಮಗೆ ಗೊತ್ತಾಗ್ತದೆ, ನೀವು ಮಾಡಬೇಕಾ ಬಿಡಬೇಕಾ ನೀವು ಆಲೋಚನೆ ಮಾಡಿ ಅಂತ. ಹಾಗೆ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಅವರು ಸಿಕ್ಕಿದ್ರು. ನನ್ನ ಫ್ರೆಂಡ್ನ ಮನೆಗೆ ಬರಲಿಕ್ಕೆ ಹೇಳಿದೆ, ಅಲ್ಲಿ ಬಂದರು. ಒಂದು 6 ಜನ ಅವರು ಎಲ್ಲ ನಮ್ಮ ಮಂಗಳೂರು ಕಡೆಯವರು ಇದ್ದರು ಇದರಲ್ಲಿ ಅವ್ರ ಜೊತೆ. ಸ್ಕ್ರಿಪ್ಟ್ ರೈಟರ ಮತ್ತು ಕ್ಯಾಮರಾಮ್ಯಾನ್ ಬೇರೆ ಇದ್ದದ್ದು, ಅಂಥದ್ದು ಕೆಲವರಲ್ಲಿ 6 ಜನ ಕೂತ್ಕೊಂಡು ನಾವು ಮಾತಾಡಿದೆವು. ಅವ್ರ ಕತೆ ಹೇಳುವಾಗ ನನಗೆ ಖುಷಿ ಆಯಿತು. ಕೇಳಿದೆ ಎಷ್ಟಾಗ್ತದೆ ಹೇಳಿ ಅಂತ, ಹಣ ಎಷ್ಟಾಗ್ಬೋದು ಹೇಳಿ ಅಂತ. 50 ಲಕ್ಷ ಹಾಕಿದ್ದು ಸಾಕು ಅಂತ ಹೇಳಿದರು. 50 ಲಕ್ಷ ಅಲ್ಲ, ನಾನು ಎಂತ ಮಾಡಿದೆ, ನನಗೆ ಅದಕ್ಕಿಂತ ನನ್ನ ಫ್ರೆಂಡ್ ಒಬ್ಬರು ಚಂದ್ರಸ್ ಅಂತ ಇದ್ದರು, ಮತ್ತು ನನ್ನ ಭಾವ ಇದ್ದಾನೆ ಗಿರೀಶ್ ಅಂತ, ಅವ್ರ ಮಾತಾಡಿದ. 50 ಅಲ್ಲ 60 ಮಾಡುವ ಅಂತ ಹೇಳಿದೆ. 10 ನಾವು ಬೇಕಾದರೆ ಇದು ಮಾಡುವ 60. ಹಾಗೆ 20 ಲಕ್ಷ ಹಾಕಿಕೊಂಡು ಪಿಕ್ಚರಿಗೆ ಅವ್ರು 20 ತಂದು ಕೊಟ್ಟರು, ಚಂದ್ರಸ್ 20 ತಂದು ಕೊಟ್ಟರು, 60 ಲಕ್ಷ ಹಾಕಿ ಪಿಕ್ಚರ್ ಮಾಡಿದ್ರು. 60 ಹೋಗಿ ಅದು 1,10,000 ಅದು 1,10,00,000 ಆಯಿತು. ಎಂತ ಮಾಡೋದು? ಮತ್ತು 50 ಲಕ್ಷ ನಾನೇ ಹಾಕಿದೆ. ನಾವತ್ತು ನಾನು ಹೇಳಿ ಆಗಿದೆ ಅಲ್ಲ, ಪುನಃ 10 ಕೊಟ್ಟರು ಅವರು ಪುನಃ. ಅವರು 30 ಹಾಕಿದ್ರು, 50 ನಾನು ಹಾಕಿಬಿಟ್ಟೆ. ತೊಂದರೆ ಇಲ್ಲ, ನನಗೆ ಲಾಸ್ ಆಗಲಿಲ್ಲ. ನನಗೆ ಎಕ್ಕಸಕದಲ್ಲಿ ಅಲ್ಲಿಂದ ಅಲ್ಲಿಗೆ ಬಂತು. ಒಂದು ವೇಳೆ ಸಬ್ಸಿಡಿ ಸಿಗ್ತಿದ್ರೆ ನನಗೆ ಅದನ್ನ 10 ಲಕ್ಷ ಸಿಗ್ತಿತ್ತು. ಬಟ್ ನನಗೆ ಆಗ ಗೊತ್ತಿರಲಿಲ್ಲ, ನಮಗೆ ಪಿಕ್ಚರ್ ಶುರು ಮಾಡಿದ್ರೆ ಸಬ್ಸಿಡಿ ಕ್ಲೇಮ್ ಮಾಡೋದು ವಿಷಯ ಎಲ್ಲ ಗೊತ್ತಿರಲಿಲ್ಲ. ಹಾಗೆ ಅಂತ ನನಗೆ ಲಾಸ್ ಆಗಲಿಲ್ಲ. ಆದಮೇಲೆ ಪುನಃ ಇದು ಬಂತಲ್ಲ, ಇದರ ಕತೆ ನೋಡೋಕೆ ಅವರು ಆಗಲೇ ಹೇಳಿದರು, ಈ ಒಂದು ಕತೆ ಹೀಗೆ. ಆ ಕತೆ ನೋಡೋಕೆ ನನಗೆ ಖುಷಿ ಆಯಿತು. ಬಟ್ ನಾನು ಎಕ್ಕಸಕ್ಕಕ್ಕೆ ಬ್ಯಾಂಗ್ಳೂರಿಗೆ ಇದಕ್ಕೆ ವಾಯ್ಸ್ ಕೊಡಲಿಕ್ಕೆ ಜನ ಬೇಕಿತ್ತಲ್ಲ ನಮಗೆ, ಹೀರೋಗೆ ಯಾರು ಬೇಕಂದ್ರೆ ಆಗ ಇವ ಸಿಕ್ಕಿದ ನಮಗೆ, ಯಾರು ಪೃಥ್ವಿ ಅಂಬಾರ್ ಸಿಕ್ಕಿದ್ರು. ಅವರು ಇದೇ ವಾಯ್ಸ್ ಕೊಡುವವರಲ್ಲ, ಕೊಟ್ಟರು. ಒಳ್ಳೆ ಬಂತು. ನಮ್ಮ ಹೀರೋ ಅವನಿಗೆ ಅಷ್ಟು ಕರೆಕ್ಟ್ ಹಿಂದಿ ಅವ. ಆವಾಗ ಅವರಿಗೆ ನಾವು ಒಂದು ಪ್ರಾಮಿಸ್ ಮಾಡಿದೆವು, ಯಾರಿಗೆ, ನಮ್ಮ ಅಂಬರಿಗೆ, ನಮ್ಮ ನೆಕ್ಸ್ಟ್ ಪಿಕ್ಚರ್ ಮಾಡೋದಾದ್ರೆ ನಿಮ್ಗೆ ಹೇಳು. ಆಗ ನಾನು ಇವನಿಗೆ ಹೇಳಿದೆ, ಯಾರಿಗೆ, ಸೂರಜ್ಗೆ, ನಮ್ಮ ನೆಕ್ಸ್ಟ್ ಪಿಕ್ಚರ್ಗೆ ಮೇರೆಗೆ ಹೀರೋ ಮಾಡ್ಕೊಳ್ಳೆ, ಮೇರೆ ಕೊಡಲಿ ನಮ್ಗೆ ಮೇರೆ ಯಾವ ಅಂತ ಹೇಳಿದೆ. ಅದೇ ಅವರು ಅಲ್ಲಿ ಕೊಟ್ಟದಕ್ಕೆ ನಾವು ಮತ್ತೆ ಅವರನ್ನು ನಮ್ಮ ಇದಕ್ಕೆ ಹೀರೋ ಮಾಡಿ ನಾವು ಇದು ಮಾಡಿದ್ವಿ. ಸೊ ಆ ಸಿನಿಮಾದಲ್ಲಿ ಪೃಥ್ವಿ ಅವರದ್ದು ಆಕ್ಟಿಂಗ್, ಡಾನ್ಸ್ ಎಲ್ಲ ನಾನು ಆಗಲೇ ಅದನ್ನು ನೋಡಿದೆ. ಈ ಒಂದು ಇನ್ನು ಫ್ಯೂಚರಿಗೆ ದೊಡ್ಡ ಕಲಾವಿದ ಆಗ್ತಾನೆ ಸಿಕ್ಕಿದ್ರೆ, ಯಾರು ಬೈ ಚಾನ್ಸ್ ಸಿಕ್ಕಿದೆ. ಒಂದು ಒಳ್ಳೆ ಕಲಾವಿದ, ಅವನ ಮನಸ್ಸು ಆಗಲಿ, ಯಾವ ಮಾಡೋದು ಇದಕ್ಕೆ ವರ್ಕ್ ಆಗಲಿ, ಈಗ ಸಿಕ್ಕಿದ್ರೆ ಸಹ ಕೊಡುವ ಒಂದು ರೆಸ್ಪೆಕ್ಟ್ ಹಾಗಿರ್ಬೇಕು ಕಲಾವಿದರು. ನಾನು ಈಗ ನಮ್ಮನ್ನೆಲ್ಲ ಇದು ಮಾಡಬೇಕಂತಿಲ್ಲ ಅವರಿಗೆ, ದೊಡ್ಡ ನಾವು ಇದು ಸಂಗತಿ ಅಲ್ಲ. ಈಗ ನಮ್ಮದ್ರಲ್ಲಿ ನಮಗೆ ಮ್ಯೂಸಿಕ್ ಕೊಟ್ಟದ್ದು ಯಾರು, ಎಕ್ಕಸಕ್ಕಕ್ಕೆ ರವಿ ಬಸ್ರೂರು ಕೊಟ್ಟದ್ದು. ರವಿ ಬಸ್ರೂರು ನಮ್ಮ ಎಕ್ಕಸಕ್ಕಕ್ಕೆ ಮ್ಯೂಸಿಕ್ ಕೊಟ್ಟದ್ದು. ಆಗ ಅವರು ಒಂದು ಪಿಕ್ಚರ್ ಹಿಟ್ಟಾದದು. ನಾನು ಸೂರಜ್ ಎಲ್ಲ ಅಲ್ಲಿ ಹೋಗುವಾಗ ಒಂದು ಇದಕ್ಕಿಂತ ಸಣ್ಣ ಇದರಲ್ಲಿ ಅವ್ರದ್ದು ನಮಗೆ ಹೇಳೋದು ಹೀಗೆ ಅಂತ. ಇವತ್ತು ಬಸ್ರು ನಾನು ಫೋನ್ ಮಾಡಿದ್ರೆ ಸಹ ತೆಗೆಯುವುದಿಲ್ಲ ಅಲ್ಲ, ದೊಡ್ಡ ಜನ ಹೇಳುದಲ್ಲ, ಹಾಗೆಲ್ಲ ಅವ್ರಿಗೆ ಅಷ್ಟು ಬ್ಯುಸಿ ಇದ್ದಾರೆ. KGF ಅದಕ್ಕೆ ಯಾರಂತ ಕೇಳುವಾಗ ಅವರಿಗೆ ಫೋನ್ ಮಾಡಿ ಎಂಥದ್ದು ಅಂತ ಕೇಳುವಷ್ಟು ಸಹ ಪುರ್ಸೊತ್ತಿಲ್ಲ. ಆಗ ನನಗೆ ನನ್ನದ್ರಲ್ಲಿ 14 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅವರಿಗೆ. ನಾನು ನನ್ನ ಎಕ್ಕಸಕ್ಕದಲ್ಲಿ ಅವರು ರೀರೆಕಾರ್ಡಿಂಗ್ ಮ್ಯೂಸಿಕ್ಗೆಲ್ಲ ಸೇರಿ 14 ಲಕ್ಷ ತಗೊಂಡಿದ್ದಾರೆ. ದೊಡ್ಡ ಪೇಮೆಂಟ್. ಹೌದು ಸರ್, ತುಳು ಫಿಲ್ಮಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಖಾಲಿ ಮ್ಯೂಸಿಕ್ ಇದಕ್ಕೆ ಸಾರಿ ಇದು ಮಾಡಿ ರೀರೆಕಾರ್ಡಿಂಗ್ ಎಲ್ಲ ಅವ್ರದ್ದೇ 14 ಲಕ್ಷ ತಗೊಂಡಿದ್ದಾರೆ. ವೆರಿ ನೈಸ್.
ಸೊ 2 ಹಿಟ್ ಆಯ್ತು ಸರ್ ಸಿನಿಮಾ. ನೆಕ್ಸ್ಟ್ ಸಿನಿಮಾಗೂ ಕೂಡ ಕೈ ಅದು ಹಾಕಿದ್ರಿ. ಆಯ್ತಾ, ಇದು ಇವರಿದ್ರು ಯಾರು, ಸೂರಜ್ ಮತ್ತು ನಮ್ಮದು ಇವರು, ಅವ್ರ ಹೆಸರು ಇವರಲ್ಲ, ಮಯೂರ್ ಶೆಟ್ಟಿ ಅಂತ, ಅದು ಆಗಿರ್ಬೋದು. ಎಷ್ಟೇ ನಮ್ಮ ಪದ್ಯ ಎಲ್ಲ ಬರೆದವರು. ಓಕೆ. ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಅವರಿಗೆ ಆಸೆ ಇರ್ತದಲ್ಲ, ನಾನು ಸಹ ಒಂದು ನೆಕ್ಸ್ಟ್ ಒಂದು ಡೈರೆಕ್ಟರ್ ಆಗಬೇಕು. ನಮ್ಮ ಒಟ್ಟಿಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ದ ನನ್ನ, ಅವ ಸ್ವಲ್ಪ ಸೂರಜಿಗೆ ಬಿಟ್ಟು ಇವನನ್ನು ಮಾಡಿಸುವ ಅಂತ ಅವನಿಗೆ ಚಾನ್ಸ್ ಕೊಟ್ಟ. ಅಲ್ಲ, ಪಿಕ್ಚರ್ ಕೊಂಡೋದ ರೀತಿ ಸರಿ ಇದೆ. ಅದು ನಂದು ದೊಡ್ಡ ಮಿಸ್ಟೇಕ್ ಅಂದರೆ, ಈ 2 ಸಿನಿಮಾವನ್ನು ನಾವೊಂದು ಎಕ್ಕಸಕ್ಕವನ್ನು ಒಂದು 25 ಸಾವಿರ ನೋಡಿದ್ದೇವೆ. 2.5-3 ಗಂಟೆ ಇದ್ದ ಸಿನಿಮಾವನ್ನು ಕಟ್ಟೆಲ್ಲ ಮಾಡಿಸಿ 2:10ಕ್ಕೆ ನಿಲ್ಲಿಸಿದೆ. ಇದನ್ನು ಸಹ ಹಾಗೆ, ಇದನ್ನು ಸಹ ಪಿಕ್ಚರ್ ನೋಡಿ ಅದು ಸೀನ್ ಬೇಡ, ಈ ಸೀನ್ ಬೇಡ ಎಲ್ಲ ಹೇಳಿ ಕಟ್ ಮಾಡಿ. ಇದರ ಬಗ್ಗೆ ನಾವು ಇದು ಗಮನ ಕೊಡಲೇ ಇಲ್ಲ. ಯಾವುದ್ರದ್ದು ಮೈ ನೇಮ್ ಇಸ್ ಅಣ್ಣಪ್ಪ, ಅದೆಲ್ಲ ಅದದು ಬಾಂಬೆಯಲ್ಲಿ ಮಾಡಿಸಿದವರು. ಅದು ಬಾಂಬೆಯಲ್ಲಿ ಇದ್ದ ನಮ್ಮ ಜನ ಇದ್ದಾರೆ, ಅದು ಮಾಡ್ತಾರೆ. ಆ ಶಾರುಖ್ ಖಾನ್ನ ಸ್ಟುಡಿಯೋದ ಉಂಟು, ಆ ಸ್ಟುಡಿಯೋ ಉಂಟು ಅಂತ ಹೇಳಿ ನಾವು ಅದನ್ನೇ ನಂಬಿದ್ದು. ಒಳ್ಳೆ ಬರ್ಬೋದು. ಅದು ಕೊಟ್ಟ ರೀತಿ ಸರಿ ಇರಲಿಲ್ಲ. ಪಿಕ್ಚರ್ ಒಳ್ಳೆ ಉಂಟು, ಪಿಕ್ಚರ್ ಮೇಕಿಂಗ್ ಎಲ್ಲ ಒಳ್ಳೆ ಆಗಿದೆ. ಅದು ಜನಗಳಿಗೆ ಬೇಕಾದಾಗೆ ಕೊಡಬೇಕಲ್ಲ, ನಮಗೆ ಬೇಕಾದಾಗೆ ಕೊಟ್ಟರೆ ಏನು, ಡೈರೆಕ್ಟ್ರಿಗೆ ಬೇಕಾದಾಗೆ ಕೊಟ್ಟರೆ ಅವನಿಗೆ ಮಾತ್ರ ಅದು ಅವನಿಗೆ ಖುಷಿ ಆಗ್ತದೆ. ನಮಗೆ ಗೊತ್ತಿಲ್ಲ, ಜನಗಳಿಗೆ ಹೇಗೆ ಬೇಕು ಅದು ಹಾಗೆ ಕೊಡಬೇಕಿತ್ತು. ಅದು ಉದ್ದಾಯಿತು, ಅದು ಮತ್ತೆ ಲಾಸ್ ಆಯಿತು. ಮತ್ತು ಅಮ್ಮೇರ್ ಪೊಲೀಸ್ ಹಾಗೆ. ಅಮ್ಮೇರ್ ಪೊಲೀಸ್ ನಿಜವಾಗಿ ನಮ್ಮ ಈ 2 ಪಿಕ್ಚರ್ಗಿಂತ ಡೈರೆಕ್ಷನ್ನಲ್ಲಿ ನೋಡೋದಾದರೆ ಅದು ನಂಬರ್ 1 ಪಿಕ್ಚರ್. ಫಸ್ಟ್ ವೀಕಲ್ಲಿ ನಮ್ಮದು ಎಕ್ಕಸಕದಲ್ಲಿ ಬರಲಿಲ್ಲ ಅಷ್ಟು ಕಲೆಕ್ಷನ್, ಬಿದಿಬೇಲಿ ಯಮುನಾಕದಲ್ಲಿ ಬರಲಿಲ್ಲ. 31 ಲಕ್ಷ ರೂಪಾಯಿ ಬಂದಿದೆ ಫಸ್ಟ್ ಒಂದು ವಾರದಲ್ಲಿ. 31 ಲಕ್ಷ, ಅದು ಇದರಲ್ಲಿ ಸಹ ಯಾವ ಪಿಕ್ಚರಿಗೆ ಸಹ ಬರಲಿಕ್ಕಿಲ್ಲ. ಅದು ಹಾಗೆ ಹೋಗಿದೆ. ಆದಮೇಲೆ ಸೂರಜ್ಗೆ ಬೇರೆದವರು ಇದ್ದಾರಲ್ಲ, ಅವರು ಹೆಟ್ರಿಗೆ 3 ಪಿಕ್ಚರ್ ಕೊಡ್ತಾರಂತೇಳಿ ಮೊಬೈಲಲ್ಲಿ ಇದು ಬಿಟ್ಟರು. ಆ ಪಿಕ್ಚರ್ ನೋಡಬೇಡಿ, ಆ ಪಿಕ್ಚರ್ ನೋಡೋದಕ್ಕಿಂತ ಇದು ನೋಡಿ ಅಂತ ಜನ. ಎಲ್ಲಿಂದ ಅಂದರೆ ಇಲ್ಲಿಂದ ದುಬೈ, ನನಗೆ ದುಬೈಯಿಂದ ಹೋದರೆ ಅರ್ಧ ಗಂಟೆಯಲ್ಲಿ ದುಬೈ ನನಗೆ ಫೋನು, ಈಗ ಬರ್ತಾ ಉಂಟು ಎಂಥದ್ದು ಮಾರ್ರೆ ಅಂತ. ಇಮಿಡಿಯೇಟ್ಲಿನೇ ನೆಕ್ಸ್ಟ್ ವೀಕ್ 6 ಲಕ್ಷ. ಎಲ್ಲಿ 31 ಲಕ್ಷ, ಎಲ್ಲಿ 6 ಲಕ್ಷ. ಅದೇ 31 ಇದ್ದದ್ದು ನಮ್ಮ ಲೆಕ್ಕದಲ್ಲಿ ಅದು 40 ಆಗ್ತಿತ್ತು. 3rd ವೀಕ್ ಹೋಗುವಾಗ ಇನ್ನೊಂದು 40 ಆಗ್ತಿತ್ತು. ನಮಗೆ ಎಕ್ಕಸಕದಲ್ಲೆಲ್ಲ ಹಾಗೆ ಆದದ್ದು. ಪಟ ಏರಿ ಹೋಗುವಾಗ ಅದು ಅಷ್ಟು ಒಳ್ಳೆಯಿತ್ತು ಪಿಕ್ಚರ್. ಅದನ್ನು ದೂರ ಅಂತ ಏನು ಪಿಕ್ಚರ್ ಅಲ್ಲ. ಅದು ಏನು ಮಾಡೋದು, ಎಲ್ಲ ಈ ಕಾಳೆಲೆಯವರು ಇದ್ದಾರಲ್ಲ, ಹಾಗೆ ಅವನನ್ನು ಮುಗಿಸ್ಬೇಕಂತಲೇ ಇದು ಮಾಡಿದರು. ಹಾಗೆ ಅಲ್ಲಿಗೆ ಅವನ ದಿವಸ ಪಾಪ. ಒಳ್ಳೆ ಡೈರೆಕ್ಟ್ರ್, ಒಳ್ಳೆ ಇದು ಉಂಟು, ಏನೋ ಐಡಿಯಾಸ್ ಎಲ್ಲ ಉಂಟು. ಬಟ್ ಇಲ್ಲಿ ಬಿಡುವುದಿಲ್ಲ. ಇಲ್ಲಿ ತುಂಬ ಕಷ್ಟ. ಇಲ್ಲಿ ಈಜಾಡಬೇಕಾದ್ರೆ ಹಣ ಬೇಕು. ಹಣ ಇದ್ದರೆ ಏನು ಮಾಡ್ಬೋದು. ಮತ್ತು ಪಾಪದ ಹಣ ಇಲ್ಲ ಅಂತ ಇದ್ದಿದ್ದೆ ಅಂದರೆ ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದೇ ಸಹ ನಮ್ಮ ಇಷ್ಟವರೆಗೆ ತೆಗೆದು ಬಿಸಾಡ್ತಿತ್ತು. ಸರ್, ಇನ್ಯಾವುದಾದ್ರೂ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಉಂಟು ನನಗೆ. ಸೆಕೆಂಡ್ ಮಾಡಬೇಕಂತ ತುಂಬ ಆಸೆ ಉಂಟು. ಆದರೆ ಮನೆಯವರು ತುಂಬ ಇದು ಮಾಡ್ತಾರೆ. ನನ್ನ ಮಕ್ಕಳು ಕೇಳೋದಿಲ್ಲ, ಬೇಡ ಮಾಡಬೇಡಿ, ಹಣವನ್ನು ಬೇರೆಕ್ಕೆ ಯಾವುದಕ್ಕೆ ಹಾಕಿ ಸುಮ್ಮನೆ ಅಂತ. ಹಾಗೆ ಅಕ್ಷಮ್ಯ ಅಂತ ಪಿಕ್ಚರ್ ಮಾಡಿದೆ ನಾನು ಕನ್ನಡ. ಅದೊಂದು 25-30 ಲಕ್ಷದ ಒಳಗೆ ಅಂತ ನಾವು ಈಗ ಮಾಡಿ, ಈಗ ಎಲ್ಲ ಆಯಿತು ಸಿನಿಮಾ. ಈಗ ಇನ್ನು ಸೆನ್ಸರ್ಗೆ ಹೋಗಲಿಕ್ಕೆ, ಅದು ಸೆನ್ಸರ್ಗೆ ಹೋಗಿ ಮತ್ತೆ ನೋಡಬೇಕು ಅಂತ. ಅದು ಒಳ್ಳೆ ಇದರಲ್ಲಿ ಹೋದರೆ ಮತ್ತೆ ನಾನು ಮತ್ತೆ ಹೇಳಿದ್ದೇನೆ ಮಕ್ಕಳ ಹತ್ರ, ಇಲ್ಲ ಅಂತಲ್ಲ, ಮಾಡಿದರೆ 4 ಜನ ಸೇರಿ ಮಾಡೋದು ನಾವು, ಒಬ್ಬೊಬ್ಬರಲ್ಲ. ಇದು ಒಂದು 80 ಲಕ್ಷ ಆಗೋದು, ಅದೇ ಒಂದು 20 ಲಕ್ಷ, 20 ಲಕ್ಷ ಅಂದರೆ ನಮಗೆ ದೊಡ್ಡ ಸಂಗತಿ ಅಲ್ಲ. ಹಾಕಿ ಏನಾದ್ರು ಸೋತ್ರೆ ಅಲ್ಲ, ಅದರಲ್ಲಿ 20ರಲ್ಲಿ ನಾವು ಮಾಡಿದ ಪಿಕ್ಚರ್ 80 ಲಕ್ಷದ ಪಿಕ್ಚರ್ ಮಾಡಿ, ಅದು 80 ಲಕ್ಷ ಬೇಕಾಗ್ತದೆ ಒಂದು ಪಿಕ್ಚರ್ಗೆ. 40-50ರಲ್ಲಿ ಹೇಳ್ತಾರೆ. ಅದು 80 ಲಕ್ಷ ಸಾಧಾರಣ ಒಳ್ಳೆ ಸಿನಿಮಾ ಕೊಡಬೇಕಾದ್ರೆ, ಕನ್ನಡದ ತುಳುದಲ್ಲಿ ಕೊಡಬೇಕಾದ್ರೆ ಅಷ್ಟು ಮಾಡಬೇಕು. 80 ಲಕ್ಷ ಇನ್ವೆಸ್ಟ್ ಮಾಡಲೇಬೇಕು. ಮತ್ತು ಕೆಲವರು ಹೇಳ್ತಾರೆ ನಾವು 25ರಲ್ಲಿ ಮಾಡ್ತೇವೆ, 30, ಅದು ಹಾಗೆ ಇರ್ತದೆ. ಅದು 25 ಹೇಳ್ತಾರೆ, ಅದು 25 ದಿವಸ ಸಹ ನಿಲ್ಲೋದಿಲ್ಲ. ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಏನಾದ್ರು ಮಾಡಬೇಕಾದ್ರೆ ಒಂದು ಒಳ್ಳೆ ಎಲ್ಲ ಸ್ಟಂಟು ಕೊಡಬೇಕು, ಲವ್ ಸೀನ್ ಕೊಡುವಾಗ ಒಳ್ಳೆ ಒಂದು ಲೊಕೇಶನ್ ಒಳ್ಳೆ ನೋಡಬೇಕು, ಏನಾದರೂ ನೋಡಬೇಕಲ್ಲ. ಈ ಒಟ್ಟಾರೆ ಸಿನಿಮಾ ಮಾಡಿದರೆ ಸಹ ಅದೇನೋ ನನಗೆ ಅಷ್ಟು ಮನಸ್ಸಿಲ್ಲ. ಹಾಗೆ ಅದನ್ನು ಮಾಡ್ತೇನೆ, ಮಾಡೋದಿಲ್ಲ ಅಂತ ಮಾಡಬೇಕು. ಅದು ಸಹ ಸೂರಜ್ ಹತ್ರವೇ
ಡೈರೆಕ್ಷನ್ ಮಾಡಿಸ್ತೇನೆ ನಾನು, ಮಾಡ್ತೇನೆ. ಇದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಮಾಡುವ ಅಂತ ಹೇಳಿ. ನಾನೇ ಈಗ ಸ್ವಲ್ಪ ಇದು ಮಾಡ್ತಾ ಇದ್ದೇನೆ, ಬೇಡ ನೋಡುವ, ಸ್ವಲ್ಪ ಪರಿಸ್ಥಿತಿ ನೋಡುವ ಅಂತ. ಯಾಕಂದರೆ ಈಗ ಬಂದದ್ದೆಲ್ಲ ಬರೋದು ಹೋಗೋದು ಸಿನಿಮಾ, ಹಾಗೆ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಅದ್ರ ಜೊತೆ ನಾವು ಸಿನಿಮಾ ಮಾಡಿದ್ರೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಟ್ ಏನಾದರೂ ಕೊಡ್ತೇವೆ ಅದನ್ನು ಜನಗಳಿಗೆ ನೋಡ್ಬೋದು ಅಂತ ಹೇಳ್ಬೋದು. ಸರ್, ನೀವು ಒಬ್ರು ಕಲಾವಿದರು, ಅದ್ರ ಜೊತೆಗೆ ನಿರ್ಮಾಪಕರು. ಒಂದು ಸಿನಿಮಾವನ್ನ ವೀಕ್ಷಕನಾಗಿ ಕೂಡ ನೀವು ನೋಡಿರ್ತೀರಾ. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಸರ್? ಯಾವುದರಲ್ಲಿ? ಇಡೀ ನಮ್ಮ ಕೋಸ್ಟಲ್ ವುಡ್ ಅಲ್ಲಿ ನಿಮ್ಮ ಫೇವ್ರೆಟ್ ಆಕ್ಟರ್ ಅಂತ ಯಾರು? ನನಗೆ ಇವು ನಮ್ಮ ಪ್ರತಿಯೊಂದು ಇದು ಮಾಡಿದ್ರಲ್ಲ, ಅವರು ರೂಪೇಶ್ ಶೆಟ್ಟಿ. ಇಬ್ಬರು ಒಳ್ಳೆ. ಓಕೆ ಸರ್. ಸೊ ಇಷ್ಟು ಹೊತ್ತು ನಿಮ್ಮ ಸಿನಿಮಾ, ಅದರ ತುಳು, ಇದೆಲ್ಲದರ ಜರ್ನಿ ಬಗ್ಗೆ ಮಾತಾಡಿದ್ರಿ. ಈಗ ತುಳು ಚಿತ್ರರಂಗದ ಬಗ್ಗೆ ಮಾತಾಡೋದು ಅಂತ ಆದರೆ, ನೀವು ಈ ರಂಗದಲ್ಲಿ ಹಿರಿಯರು ಕೂಡ, ನೀವು ನೋಡಿರ್ತೀರಿ, ಎಲ್ಲ ಆ್ಯಂಗಲಲ್ಲೂ ನೋಡಿರ್ತೀರ. ತುಳು ಚಿತ್ರರಂಗಕ್ಕೆ ಅದೇ ರೀತಿಯಾಗಿ ಹೋಗ್ತಾ ಇದೆ, ಬೇರೆ ಏನು ಬದಲಾವಣೆ ಆಗ್ತಾ ಇಲ್ಲ, ಅಥವಾ ಜನರಿಗೂ ಅದೇ ಬೇಕು? ಉಳಿದ ಕಲಾವಿದರು, ಎಷ್ಟೋ ಟ್ಯಾಲೆಂಟೆಡ್ ಕಲಾವಿದರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇಲ್ಲ. ಇದೊಂದು ಪ್ರಶ್ನೆ ನಾನು ಬರುವಂಥ ಪ್ರತಿಯೊಬ್ಬ ಕಲಾವಿದರಲ್ಲೂ ಕೇಳ್ತೇನೆ. ನಿಮಗೆ ಒಂದು ಯೋಗ್ಯತೆ ಇದೆ, ಅರ್ಹತೆ ಇದ್ರೂ ಕೂಡ ಯಾಕೆ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಅವ್ರು ಹೇಳುವಂಥ ಒಂದೇ ಮಾತು, ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂತ ಅವ್ರಿಗೆ ಅವಕಾಶ ಇಲ್ಲ ಅಂತ? ನೀವೀಗ ಎಕ್ಕಸಕ ಬರುವ ಮೊದಲು ಅರವಿಂದ್ ಬೋಳರೆ ಅಂತ ಯಾರಿಗೆ ಗೊತ್ತಿತ್ತು? ಯಾರಿಗೆ ಅರವಿಂದ್ ಬೋಳರೆ ಅಂತ ಯಾರಿಗೆ ಗೊತ್ತಿಲ್ಲ? ಮಾಡಿದ್ದಾರೆ, ನಾಟಕದಲ್ಲಿ ಮಾಡಿದ್ದಾರೆ, ಅದರಲ್ಲಿ ಸ್ವಲ್ಪ ಕೈಕಾಲು ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಅವರು ಸಿನಿಮಾ ಬಂದ ಕೂಡಲೇ ಅವರು ಮತ್ತು ಬಂದಲೆ ಇಬ್ಬರು ಕಲಾವಿದರು ಬೆಳಿಗ್ಗೆಯಿಂದ ರಾತ್ರಿ ಆಗುವವರೆಗೆ ಇಬ್ಬರು ಸಹ ಹೆಸರು ಗಳಿಸಿದರು. ಅಂಥ ರೋಲನ್ನು ಕ್ರಿಯೇಟ್ ಮಾಡಿ ಕೊಡಲಿ, ಅದು ಬೋಳರಿಗೆ ಕೊಡಬೇಕು ಅಂತೇನಿಲ್ಲ. ಬೋಳರಿಗೆ ಇನ್ನೊಂದು ನಾನು ಇದರಲ್ಲಿ ಕೊಡುವಾಗ ಸಹ, ಯಾವುದರಲ್ಲಿ ಮೈ ನೇಮ್ ಈಸ್ ನಮ್ಮ ಪಿಲಿಬೇಲಿಯಮ್ಮನ ಅಕ್ಕದಲ್ಲಿ ನನ್ನ ಜೊತೆ ಇದ್ರಲ್ಲ ಅವರು, ಅದಕ್ಕೆ ಆ ರೋಲನ್ನು ಸುರೇಶ್ ಹತ್ರ ಹೇಳಿ ಅದನ್ನು ಅವರಿಗೆ ಕೊಡಿಸಿದ. ಅವರ ಬದಲು ಬೇರೆ ಯಾರು ನಮ್ಮದಿದ್ದರೆ ಆ ರೋಲು ಅವ್ರಿಗೆ ಸಿಗ್ತಿತ್ತು. ನಾನು ಪ್ರೊಡ್ಯೂಸರ್ ಆಗಿ ನನ್ನೊಟ್ಟಿಗೆ ಇದ್ದವರಿಗೆ ನಾನು ಅದನ್ನು ಅವರಿಗೆ ರೆಕಮೆಂಡ್ ಮಾಡಬೇಕಾಗ್ತದೆ, ಈ ರೋಲನ್ನು ಅವ್ರಿಗೆ ಕೊಡಿ, ಒಳ್ಳೆ ರೋಲ್ ನೋಡಿ. ಹಾಗಂತ ಪಡಿಲಿಗೆ ಒಳ್ಳೇದಿಲ್ಲ ಅಂತಲ್ಲ, ಕೊಡಿ. ಪಡಿಲನ್ನು ಎಕ್ಕಸಕದಲ್ಲಿ ಟ್ರಾಜಿಡಿಯಲ್ಲಿ ನಿಲ್ಲಿಸಿ ಸಹ ನಾನು ಹೇಳಿದ್ದು, ಅವರನ್ನು ಟ್ರಾಜಿಡಿಯಲ್ಲಿ ಒಂದು ಡೈಲಾಗ್ ಕೊಡಿ. ಟ್ರಾಜಿಡಿ ಒಂದು ಸೀಕ್ವೆನ್ಸ್ ಬಂದರೆ ಪಡಿಲ್ನಾಗೆ ಆ್ಯಕ್ಟ್ ಮಾಡುವವರು ಇನ್ನೂ ಹುಟ್ಟಲಿಲ್ಲ ಇಲ್ಲಿ ತುಳು ರಂಗಭೂಮಿಯಲ್ಲಿ, ಸಾಧ್ಯವಿಲ್ಲ ಮಾಡಲಿಕ್ಕೆ. ಅವಾಗ ಇದು ಮಾಡ್ತಾನೆ, ಅವ ಸಿಕ್ಕಿದರೆ ಇಡೀ ಸಭೆಯನ್ನು ಕೂಗಿಸ್ತಾನೆ. ಅದರಲ್ಲಿ ನಾಟಕದಲ್ಲಿ ದಿನೇಶ್ ಅವರಾಗಲಿ, ಶೋಭಾ ಶೆಟ್ಟಿ ಅವರೆಲ್ಲ ಅದನ್ನೆಲ್ಲ ಮಾಡ್ತಾರೆ. ಬಟ್ ಇವನ ಹುಡುಗನಾಗಿ ಒಂದು ಏಜ್ಡ್ ರೋಲಲ್ಲಿ ಮಾಡಿದರೆ ಅದರಲ್ಲಿ ಇಡೀ ಇದನ್ನು ತಿಂದು ಬಿಡ್ತಾನೆ. ಹಾಗೆ ನಾನು ಅವ್ರಿಗೆ ಅದು ಇನ್ನೂ ಸಾಕಾಗಲಿಲ್ಲ ನಾನು ಎಕ್ಕಸಕ್ಕದಲ್ಲಿ, ಬಟ್ ನಾನು ಅವನನ್ನು ಹೇಳಿದ್ದು ನಾನು. ಹಾಗೆ ಎಲ್ಲರಿಗೂ ನಾನು ನಕ್ಷಿಗೆ ನಾನು ಸಿನಿಮಾ ಮಾಡೋದಾದರೆ ನಾನು ಈಗ ಬೋಳರಿಗೆ ಕೊಡಬೇಕಂತ ಹೇಳೋದಿಲ್ಲ. ನನ್ನ ಜೊತೆ ಯಾರಿದ್ದಾರೆ ಅವರಿಗೆ ಒಂದು ಚೆಂದ ಮಾಡಿ ಕ್ರಿಯೇಟ್ ಮಾಡುವ ರೋಲು ಮಾಡಬಾರ್ದು ಅಂತೇನಿಲ್ಲ ಅಲ್ಲ, ಮಾಡಿ ಕೊಡ್ಬೋದು. ಆಗ ಅವ್ರ ಮೇಲೆ ಬಂದರೂ ಬರ್ಬೋದು. ಈ ಸರಿ ನಮ್ಮ ಔದಾಲಾಬುಜಿ ನಾಟಕದಲ್ಲಿ ತುಳಸಿದಾಸ್ ಮಂಜೇಶ್ವರ ನಿಜವಾಗಿ ಒಂದು ವೇಳೆ ಬೋಳರ್ ಇರ್ತಿದ್ರೆ ಆ ರೋಲ್ ಅವರಿಗೆ ನಾವು ಕೊಡ್ತಿದ್ದೆವು. ಈ ಸತಿ ಆ ರೋಲನ್ನು ತುಳಸಿದಾಸ್ ಮಂಜೇಶ್ವರ ಮಾಡಿದ. ಈ ಯಾರ ಬಾಯಲ್ಲಿ ನೀವು ನಾಟಕ ನೋಡಿದವ್ರು ಹಿಡಿದು ಆ ರೋಲ್ ಮಾಡಿದವ್ರು ಯಾರು ಮಾರ್ರೆ ಅಂತ, ಅದು ಯಾರು ಅವು ಇದ್ದವು ಈಶ್ವರಿಗೆ ಅಂತ. ಅವು ನನ್ನ ಜೊತೆ ಬಂದು 10 ವರ್ಷ ಆಯಿತು. ಅವು ಈಶ್ವರಿಗೆ ಅವನಿಗೆ ಅವು ನೋಡ್ಲಿಕ್ಕೆ ಇರಲಿಲ್ಲ, ಇದ್ದ ಅವು ಕಾಣೋದಿಲ್ಲ. ಈ ದೊಡ್ಡವರ ಇದರಲ್ಲಿ ಅಪತರದಲ್ಲಿ ಅವು ಕಾಣೋದಿಲ್ಲ. ಅವ ಈ ಸತಿ ಒಳ್ಳೆಯದಾದ ಶೈನ್ ಆದ. ಹಾಗಂತ ಅವ ಶೈನ್ ಆದ ಅಂತ ಬಾಕಿಯವರಾಗೆ ಒಂದು ಎಲ್ಲಿ ಬಿಲ್ಡಪ್ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅವರ ನಷ್ಟಕ್ಕೆ ಸಾಕು, ನಮಗೆ ಬೇಡ ಯಾರ ಹತ್ರ. ಒಳ್ಳೆ ಇದ್ದಿದ್ದು ಪ್ರತಿಭೆ ಉಂಟು. 6 ನಾಟಕವನ್ನು ಬರೆದಿದ್ದಾನೆ ಅವ, ಒಳ್ಳೆ ಇದು ಮಾಡಿ. ಇನ್ನು ನಾಡ್ದು ಒಂದು ಕನ್ನಡದ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾನೆ ತುಳಸಿದಾಸ್ ಮಂಜೇಶ್ವರ್. ಕೊನೆಗೆ ಗೊತ್ತಿರ್ತದೆ ಅವನ ಎಂಥ ಕೆಪಾಸಿಟಿ ಉಂಟು ಅಂತ. ನನ್ನದಲ್ಲಿ ಇದ್ದವರೇ ಒಳ್ಳೆ ಎಲ್ಲ ನಾಟಕ ಬರೆಯೋರು 4-5 ಜನ ಇದ್ದಾರೆ. HK ನಾಯನಾಡು ಅಂತ ನಾಟಕ ಬರೆಯೋರು ಇದ್ದಾರೆ, ಒಳ್ಳೆ ಈ ಸರಿ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಂದು ಈಗ ಪಕ್ಕನೇ ಯಾವ ಟೀಮಲ್ಲಿ ಸಹ ಒಂದು 5 ಜನ ನಾಟಕ ಬರೆಯೋರು ಆ್ಯಕ್ಟ್ ಮಾಡೋರು ಯಾರಿಲ್ಲ, ನಮ್ಮ ಟೀಮಲ್ಲಿ ಮಾತ್ರ ಇರೋದು. ದೊಡ್ಡ ಸಿಂಹ ಸೈನ್ಯ ಸರ್ ನಿಮ್ಮದು. ಸಿಂಹ ಸೈನ್ಯನಲ್ಲ ನಾವು, ನನಗೆ ಅಂದರೆ
ನನ್ನ ಮನೆಯವರಾಗಿ ನಾನು ನನ್ನ ಇದಾಗಿ ನನಗೆ ಮೇಯ್ನ್ ಅದೇ. ನಾನು ನಾಟಕ ಪ್ರಾಕ್ಟೀಸ್ ಮಾಡುವಾಗಲೂ ಹಾಗೆ ಊಟದ ಬಗ್ಗೆ ಎಲ್ಲಿ ಕಾಂಪ್ರಮೈಸ್ ಇಲ್ಲ. ಬೇರೆಯವರು ಹಾಗೆಲ್ಲ 2 ಗಂಟೆ ನಂತರ ಬನ್ನಿ ಮತ್ತೆ ಊಟ ಮಾಡಿಯೇ ಬನ್ನಿ ಅಂತ. ನಂದು ಹಾಗೆ ಅಲ್ಲ, 1 ಗಂಟೆಗೆ ಬನ್ನಿ ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡುವ. ಹಾಗಂತ ಚಾಸ್ ಹಾಗೆ ನಾನೇ ತರೋದು ನಾನೇ ಕೊಂಡು ಹೋಗೋದು. ನನಗೆ ಅಂತಲ್ಲ, ನಾನು ಬೇರೆಯವ್ರು ತಂದ ಕೂಡಲೇ ಅವರು ತರೋದು ನನಗೆ ಸರಿ ತರದಿದ್ದರೆ ನನಗೆ ಬೇಕಾದನ್ನು ನೋಡಿ ನಾನು ಅವರಿಗೆ ಎಂಥ ಇಷ್ಟ ಉಂಟು ಅದನ್ನೇ ನಾನು ತರೋದು. ನನಗೆ ಫೋನ್ ಮಾಡಿ ಹೇಳ್ಬೋದು, ಅದಕ್ಕೆ ತಂದು ಅಂಬಡೆ ಕೊಡಿ, ಗೋಡಿ ಬಜೆ ಕೊಡಿ, ಹಾಗೆ ನನಗೆ ನೋಡಬೇಕು. ಅದನ್ನು ನಾನೇ ಸ್ವತಃ ಇಟ್ಕೊಂಡು ನನಗೆ ಕೇಳೋ ಹೇಳ್ತಾರೆ, ಈಗ ಮರಳ ಮಾರ ಇದ್ದಾಯಿ ಬಂದು ಇದು ಬೇರೆ ಬೇಲೆ ಇಜ್ಜ ಇಲ್ಲ. ನನ್ನ ಆತ್ಮಕ್ಕೆ ತೃಪ್ತಿ ಉಂಟು. ನಾನು ಅವನಂತಲ್ಲ, ಯಾರು ಸಹ ನನ್ನ ಮನೆಯಲ್ಲಿ ನೆಂಟರು ಬಂದರೆ ಸಹ ನಾನು ಹಾಗೆ ನಾನೇ ಹೋಗಿ ಇದನ್ನು ನಮಗೆ ಬೇಕಾದನ್ನು ಅವರಿಗೆ ಕೊಡಬೇಕು. ನಮ್ಗೆ ಗೊತ್ತಾಗ್ತದಲ್ಲ ಯಾವುದಂತ, ಯಾವುದು ಬಿಸಿ ಉಂಟಾ, ಯಾವುದು ತಣ್ಣಗೆ ಉಂಟಾ. ನಾವು ಈ ಕೆಲಸ ಹತ್ರ ಹೇಳಿದರೆ ಅವರು ತಣ್ಣಗೆ ತಂದು ಕೊಡ್ತಾರೆ, ಅದು ಗೊತ್ತಾಗ್ತದೆ. ನಾವು ಅಲ್ಲಿ ಹೋಗಿ ಹಾಗೆ. ಈಗ ನಾಳೆ ನಾವು ಈಗ ಗರುಡ ಪಂಚಮಿ ನಾಟಕಕ್ಕೆ ಬಾಂಬೆಗೆ ಹೋಗ್ತಾ ಇದ್ದೇವೆ. ಬಾಂಬೆಗೆ ಮಧ್ಯಾಹ್ನ 2:20 ಟ್ರೈನ್. ನಾಳೆ ನನಗೆ ಊಟ ನನಗೆ ಮಾಡ್ಬೋದು, ಅಲ್ಲಿ 100 ರೂಪಾಯಿ ಕೊಟ್ಟರೆ ಬಿರಿಯಾನಿ ಸಿಗ್ತದೆ ಅಲ್ಲಿ ರೈಲಲ್ಲಿ. ಆ ಬಿರಿಯಾನಿ ತಿನ್ನಲಿಕ್ಕೆ ಆಗೋದು, ನೀವು ಹೋಗಿ ನಿಮ್ಗೆ ನೋಡಿರ್ಬೋದು, ಏನು ಓದಿದ್ರೆ ಇದು ಒಳ್ಳೇದಾಗೋದಿಲ್ಲ. ಈಗ ನಾವು ಹೋಗಿ ಅದನ್ನು ನಾನೀಗ ಇವತ್ತು ಅದರ ವ್ಯವಸ್ಥೆ ಎಲ್ಲ ಮಾಡಿ ನಾಳೆಗೆ ವ್ಯವಸ್ಥೆ ಕೊಂಡೋಗ್ಲಿಕ್ಕೆ ಎಂತ ಬೇಕಾ ಅದನ್ನೆಲ್ಲ ನಾವು ಇದರಲ್ಲೇ ಕೊಂಡೋಗೋದು. ಕ್ಯಾಟ್ರಿಂಗ್ನವರ ಹತ್ರ ಮಾಡುವ ಹಾಗೆ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ ತುಂಬ ಕಷ್ಟ ಆಗ್ತದೆ. ಅದು ಆ ಪಾತ್ರೆ ಕೊಂಡೋಗಬೇಕು, ಅದನ್ನು ತೊಳಿಬೇಕು, ಅದು ತೊಂದರೆ ಇಲ್ಲ. ಅದು ಸಹ ನಾವು 20 ಜನ ಹೋಗುವಲ್ಲ, ಖುಷಿ ಆಗ್ತದೆ ಎಲ್ಲ ಇದು ಮಾಡಿ ತಿನ್ನುವಾಗ. ಅದು ನಮ್ಮದೊಂದು ಮನಸ್ಸಿಗೆ ಸಂತೃಪ್ತಿ ಅಷ್ಟೇ, ಬೇರೆ ಏನು ಅದರಲ್ಲಿ ನಂದು ದೊಡ್ಡಸ್ಸಿಗೆ ಅಂತ ನಾವು ಹೇಳೋದು ಸಹ ಅಲ್ಲ. ಅದರಲ್ಲಿ ನಾನು ಸಣ್ಣದು ಸಾಗೋದಿಲ್ಲ, ದೊಡ್ಡದು ಸಾಗೋದಿಲ್ಲ. ವೆರಿ ನೈಸ್. ತುಂಬ 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 ಖುಷಿ ಆಯಿತು ನನಗೆ. ನೀವು ಅಷ್ಟು ಅಂತರಾಳವನ್ನು ನಮ್ಮೆದುರು ಬಿಚ್ಚಿಡ್ತೀರಿ ಅನ್ನೋಂಥ ನಿರೀಕ್ಷೆ ಇರಲಿಲ್ಲ. ಅಷ್ಟು ಮುಕ್ತವಾಗಿ ಅದ್ರ ಜೊತೆ ಮುಗ್ಧವಾಗಿ ಮಾತಾಡಿದ್ರಿ ಕೂಡ. ಸರ್, ದೇವರು ಬಂದು ನಿಮಗೊಂದು ಅವಕಾಶ ಕೊಟ್ಟರೆ, ಭಗವಂತ ಬಂದು ಅವಕಾಶ ಕೊಟ್ಟರೆ, ಈ ಒಂದು ಘಟನೆಯನ್ನು ನಿಮ್ಮ ಜೀವನದಿಂದ ತೆಗೆದು ಹಾಕಬೇಕು ಅಂತ ಹೇಳಿದ್ರೆ ಆ ಘಟನೆ ಯಾವುದಾಗಿರ್ತದೆ ಸರ್? ಏನಿಲ್ಲ, ನನಗೆ ಅಂಥದ್ದೇನು ಆಗಲಿಲ್ಲ. ಬಟ್ ದೇವರನ್ನಾದರೂ ಇನ್ನೊಮ್ಮೆ ನನಗೆ ಏನಾದರೂ ನಿನಗೆ ಏನಾದರೂ ಆಸೆ ಉಂಟು ಅಂತ ಹೇಳಿದರೆ, ಇನ್ನೊಂದು ಜನ್ಮ ಇದ್ದರೆ ಸಹ ನಾನು ಇದೇ ಎಂತ ಹೇಳ್ತಾರೆ ನಮ್ಮ ಈ ನಾಡಲ್ಲೇ ಒಂದು ಕಲಾವಿದನಾಗಿ ನನಗೆ ಇದು ಕೊಟ್ಟರೆ ಸಾಕು. ಎಂಥದ್ದು ಹೇಳೋದು, ಜೀವನ ಕೊಟ್ಟರೆ ಅದೇ ದೊಡ್ಡ ನಂದಿದ್ದು. ಅಂದರೆ ಇನ್ನು ನಾವು ಎಷ್ಟು ಇದು ಮಾಡಿದರೆ ಸಹ ಇದರ ನಮ್ಮ ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ಈಗ ಆಗ್ತದೆ. ನಾವು ಈಗ ಒಂದು ಇನ್ನೂ ಸಹ ಒಂದು 20 ವರ್ಷ ಮೊದಲು ನಮಗೆ ಇಂಥದ್ದು ಸಿಗ್ತಿದ್ರೆ ಏನೋ ಮಾಡ್ಬೋದಿತ್ತು. ಇನ್ನೂ ಸಹ ಒಳ್ಳೇದು ಮಾಡಿ ನಾವು ನಮ್ಮದು ಈಗ ಲೇಟ್ ಆಯ್ತು ಅಂತಲ್ಲ, ನಾವು ಮಾಡಿದ್ದು ಲೇಟ್ ಅಂತಲ್ಲ, ನಮಗೆ ಅವಕಾಶ ಸಿಕ್ಕಿದ್ದು ಲೇಟ್. ಇನ್ನೂ ಸಹ 20 ವರ್ಷ ಮೊದಲು ಸಿಗ್ತಿದ್ರೆ ಈ ನಾಟಕ ರಂಗ ಆಗಲಿ ಚಿತ್ರರಂಗ ನಮಗೆ ತುಂಬ ಬೆಳೆಸಲಿಕ್ಕೆ ಅವಕಾಶ ಇತ್ತು. ಅದೊಂದು ಭಾರಿ ಆಸೆ ಇತ್ತು. ಅದು ಇನ್ನೊಂದು ಜನ್ಮದಲ್ಲಿ ಅದು ಖಂಡಿತ ನಮಗೆ ದೇವರು ಕೊಡೋದು ಕಲಾವಿದನಾಗಿ ಕೊಟ್ಟರೆ, ಅದು ಇದೇ ಪರಿಸ್ಥಿತಿ ಕೊಟ್ಟರೆ ಖಂಡಿತವಾಗಿ ಸಂದು ಒಳ್ಳೆಯದಾಗ್ತದೆ. ನೀವು ನಿಮ್ಮ 7 ಜನ್ಮ ಇದ್ರೂ ನೀವು ಕಲಾವಿದರಾಗಿ ಹುಟ್ಟಬೇಕು, ಅದ್ರ ಜೊತೆಗೆ ನಿರ್ಮಾಣ ಮಾಡಬೇಕು. ಹಾಗಂತ ನನ್ನ ಮನೆಯಲ್ಲಿ ಯಾರು ಕಲಾವಿದ ಇಲ್ಲ. ನನ್ನ ತಂದೆಯವರಾಗಿ ನನ್ನ ತಾಯಿಗೆ ಮಾತ್ರ ಅದು ನಾನು ಹೇಳಿದೆಲ್ಲ, ಯಕ್ಷಗಾನ ನೋಡೋದು, ಈ ಕರ್ನಾಟಕ ಮೇಳದು ಯಕ್ಷಗಾನ ಇತ್ತು ಮುಂಚೆ, ಅದನ್ನು ತೋರಿಸಿ ನನಗೆ ಎಲ್ಲ ಸಾಧಾರಣ ಇದೆಲ್ಲ ಜಾಸ್ತಿ ಪೌರಾಣಿಕ ಕಥೆಗೆ ಇದು ಕೊಟ್ಟದ್ದು ನಮ್ಮ ತಾಯಿಯವರೇ. ಆಗ ಕ್ರಿಶ್ಚಿಯನ್ ಬಾಬು ಅಂತ ಒಬ್ಬರು ಇದ್ದರು ಇಲ್ಲಿ ಕರ್ನಾಟಕ ಮೇಳದಲ್ಲಿ. ಅಯ್ಯೋ ಎಂಥ ಕಲಾವಿದ, ಅಂಥ ಕಲಾವಿದ ಹುಟ್ಟಿ ಬರಲಿಕ್ಕೆ ಸಾಧ್ಯವಿಲ್ಲ. ಕ್ರಿಶ್ಚಿಯನ್ ಬಾಬು ಅಂತ ಅವರ ಹೆಸರು. ಅವರನ್ನು ಯಕ್ಷಗಾನ ನೋಡಿದ್ದೇನೆ. ಓಳಾರ್ ನಾರಾಯಣ ರೈ ಎಂತೆಂಥ ಕಲಾವಿದರು. ನನಗೆ ತುಂಬ ಆಸೆ ಇತ್ತು, ನಾನು ದೊಡ್ಡ ಯಕ್ಷಗಾನ ಕಲಾವಿದ ಆಗಬೇಕಂತ. ನಾನು ಯಕ್ಷಗಾನ ಮಾಡಿದ್ದು, ನನ್ನ ತಂದೆಯವರು ಬಿಡಲಿಲ್ಲ. ನಾನು ಕಾವೂರು ಕೇಶವ ಎಂತ ಮಾಡಿದರು ಅದು ನನ್ನ ನಡುವಿನಲ್ಲಿ ಬಿಟ್ಟೆ. ನಾನು SSLC ಆದ ಕೂಡಲೇ ಅವರೊಂದು ಮೇಳ ಮಾಡಿದರು. ಮೇಳ ಮಾಡುವಾಗ ಅವರು ಆಗ ಕೋಟಿ ಚೆನ್ನಯ ಯಕ್ಷಗಾನ ಜಾಸ್ತಿ. ಸಣ್ಣದಿರುವಾಗ ಚೆನ್ನೈ ನನ್ನನ್ನು ಕರ್ಕೊಂಡು ಹೋಗೋದು. ನಾನು ಶಾಲೆಗೆ ಕಾಲೇಜಿಗೆ ಹೋಗೋದಾ ಇದೆಲ್ಲ. ಅವ್ರು ಬರೋದು ಬೆಳಿಗ್ಗೆ ತಂದು ಬಿಡೋದು ಮನೆಗೆ. ಹಣ ಕೊಡ್ತಿದ್ದರೆ ಗೊತ್ತಿಲ್ಲ ನನಗೆ, ನನ್ನ ತಂದೆ ಕೊಡ್ತಿದ್ರು, ನನ್ನ ಕೈ ಕೊಡ್ತಿರ್ಲಿಲ್ಲ.
ಹಾಗೆ ನಾನು 1 ವರ್ಷ ಖಾಲಿ ಅವ್ರು ನಾನು ಆಗ ರೆಗ್ಯುಲರಿಗೆ ಆಗೋದಿಲ್ಲ. ಈಗ ಯಕ್ಷಗಾನ ಆಗ್ತದೆ ಹಾಗೆ ಅಲ್ಲ, ಅವ್ರದ್ದು ಹವ್ಯಾಸ ಇದಲ್ಲ. ಅವ್ರಿಗೆ ಯಕ್ಷಗಾನದ ಆದ ಕೂಡಲೇ ಕೋಟಿ ಚೆನ್ನೈ ಬಾಡಿ ಬುದ್ಧಿವಂತನನ್ನು ಕೊಲ್ಲುವವರೆಗೆ ಮತ್ತೆ ಕೋಟಿ ದೊಡ್ಡದಾಗೋದಲ್ಲ. ಅಲ್ಲಿವರೆಗೆ ನಾನು ಮತ್ತೆ ಇನ್ನೊಬ್ಬ ನನ್ನೊಟ್ಟಿಗೆ ಖುಷಿಯಾರು ಮಾಡಿದ್ದಾನೆ ಅವ ಕೋಟಿ, ನಾನು ಚೆನ್ನ. 1 ವರ್ಷ ನನ್ನ ತಂದೆಯವರು ಹೇಳಿದರು, ಇನ್ನು ನೀನು ಹೋಗೋದು ಬೇಡ. ಅವ್ರಿಗೆ ಹೇಳಿದರು, ಯಾರಿತ್ರ ಕಾವಲ್ಗೆ ಹತ್ರ, ನೀನು ಭರೋಸೆ ಬೇಡ, ನಾನು ಕಳಿಸೋದಿಲ್ಲ ಅಂತ ಹೇಳಿದರು. ಅಲ್ಲೇ ಇದಾಯಿತು. ಇಲ್ಲದೆ ನಾನು ಯಕ್ಷಗಾನ ಕಲಾವಿದ ಆಗ್ತಿದ್ದೆ ಭವಿಷ್ಯ. ನಿಮ್ಮ ಎಲ್ಲಾ ಸಾಧನೆಗೂ ಒಂದೊಂದು ಘಟನೆ ಕಾರಣ ಆಗಿದೆ. ಯಾವ ಘಟನೆ ಡಿಲೀಟ್ ಮಾಡಿದ್ರು ಕಿಶೋರ್ ಡಿ ಶೆಟ್ಟಿ ಅವರು ಕಂಪ್ಲೀಟ್ ಆಗೋದಿಲ್ಲ. ಸರ್, ಥ್ಯಾಂಕ್ ಯು ಅಂತ ಹೇಳಬೇಕು ಅಂತಿದ್ರೆ ಬಹುಶಃ ನಿಮಗೆ ಸುಮಾರು ಜನ ಹೇಳಲಿಕ್ಕೆ ಇರ್ತದೆ ಥ್ಯಾಂಕ್ ಯು ಅಂತ. ನೀವು ಯಾರಿಗಾದ್ರೂ ಥ್ಯಾಂಕ್ ಯು ಹೇಳಬೇಕು ಅಂತಿದ್ರೆ ಯಾರಿಗೆ ಹೇಳ್ತೀರಿ ಸರ್? ನನ್ನ ತಾಯಿದು ಬಿಡಿ, ಅದು ನನ್ನನ್ನು ಈ ಕಲಾವಿದನಾಗಿ ನಾನು ಬೆಳಿಬೇಕಾದ್ರೆ ಇಬ್ಬರು ಕಾರಣ. ಒಂದು ಸೀತಾರಾಮ್ ಕುಲಾಲ್, ಎಂಥ ಕಲಾವಿದ ಅಂದರೆ ಇಷ್ಟು ಡೀಸೆಂಟ್. ನಾನು ಅಂಥ ಒಂದು ಕಲಾವಿದನನ್ನೇ ನೋಡಲಿಲ್ಲ. ಕುಡಿಯೋ ಅಭ್ಯಾಸ ಇಲ್ಲ, ಎಂಥದ್ದು ಬೀಡಿ ಸಿಗರೇಟ್ ಹಿಡಿಯುವುದಿಲ್ಲ, ತಿಂದರೆ 2 ಬಗೆಯ ಮೀನು ಮಾತ್ರ. ಯಾವುದೊಂದು ಬೊಳಂಜೀರು ಅಂತ ಹೇಳ್ತಾರೆ, ಬೊಳಂಜೀರು ಬಿಟ್ಟರೆ ಮತ್ತೆ ಅವರು ಸಿಗಿಡಿ ಅಂತ ಹೇಳೋದು, ಎಟ್ಟಿ, ಬೇರೆ ಯಾವುದನ್ನು ಅವರು ತಿನ್ನೋದಿಲ್ಲ. ಇಷ್ಟು ಡೀಸೆಂಟ್ ಅಂದರೆ ಅವ್ರು ಸಹ ಹಾಗೆ. ಒಬ್ಬರ ಹತ್ರ ಒಂದು ಪದ್ಯ ಬರೆದ್ರೆ ಸಹ ಹಣ ತಗೊಳ್ಳೋದಿಲ್ಲ. ಅದನ್ನು ನಾನು ಅವರಿಂದ ಕಲ್ತದ್ದು. ಅವರು ಇಷ್ಟು ಡೀಸೆಂಟ್ ಅಂದರೆ, ಅವರು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದರು. ಆದರೆ ಅಂಥ ಒಂದು ಡೈರೆಕ್ಟರ್ ಆಗಲಿ, ಅಂಥ ಪ್ರಾಮಾಣಿಕ ಒಂದು ವ್ಯಕ್ತಿಯನ್ನು ನಾನು ನೋಡಲಿಲ್ಲ. ನಿಜವಾಗಿ ನಾನು ಅವರ ರೋಲ್ ಮಾಡೆಲ್ ಅಂತ ಹೇಳ್ತಾರೆ, ನಾನು ಅವರನ್ನೇ ರೋಲ್ ಮಾಡೆಲ್ ಆಗಿ ಈಗ ಸಹ ಇದು ಮಾಡೋದು. ಅವರಿಗೆ ನಿಜವಾಗಿ ದೊಡ್ಡ ಥ್ಯಾಂಕ್ಸ್ ಅವರಿಗೆ ನಾನು ಕೊಡಬೇಕಾದ್ರೆ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮಗೆ ಕಲಿಸಿದ ಗುರುಗಳಿದ್ದಾರೆ ಇಲ್ಲಿ ಶಾಲೆಯಲ್ಲಿ, ಅದು ಬೇರೆ. ಆದರೆ ನಾಟಕ ರಂಗದಲ್ಲಿ ನನಗೆ ದೊಡ್ಡ ಒಂದು ಅವರು, ಮತ್ತೊಂದು ನನಗೆ ಸುರಿಗೆ ನನಗೆ ಅವಕಾಶ ಕೊಟ್ಟ ನಾರಾಯಣಿ ಟೀಚರ್, ಮತ್ತೊಂದು ನನಗೆ ಯಕ್ಷಗಾನಕ್ಕೆ ಇದು ಮಾಡಿದ ಸುಂದರ್ ಭಟ್ರು ಅಂತ ಮಾಸ್ಟರ್. ಈ 3 ನಂದು ದೊಡ್ಡ, ಈ 3 ಸಹ ಈಗ ಇಲ್ಲ, ಅವರು 3 ಸಹ ತೀರಿಕೊಂಡಿದ್ದಾರೆ. ಆದರೆ ಸಹ ಅವರನ್ನು ನೆನಪು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರೆ ನೀವು, ನಿಮಗೆ ಧನ್ಯವಾದ ಸುರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ, ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108924173. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು,
ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ನೀವು ತಪ್ಪೇ ಮಾಡಿಲ್ಲ ಸರ್, ನಿಮ್ಮ ನೋಡುವಾಗ ಅನಿಸೋದಿಲ್ಲ. ಆದರೂ ಕ್ಷಮೆ ಕೇಳೋದು ಅಂತಾದರೆ ನಿಮ್ಮಿಂದ ಯಾರಿಗಾದರೂ ಸ್ವಲ್ಪ ಆದರೂ ನೋವಾಗಿದೆ ಅಂಥದ್ದು ಏನಾದರೂ ಇದ್ದರೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಒಡನಾಡಿಗಳಿರ್ಬೋದು. ಇದು ನಾವು ಹಾಗಿಲ್ಲ, ಕುಶಾಲಲ್ಲಿ ತುಂಬ ಮಾತಾಡ್ತೇನೆ ನಾನು. ಕುಶಾಲ ಮಾತಾಡುವಾಗ ಕೆಲವರಿಗೆ ಪಾಪ ಸಣ್ಣದಾಯ್ತು ಅಂತ ಎಣಿಸಿದರೆ ಅವರಿಂದ ನಾನು ಇದು ಕೇಳ್ತೇನೆ. ಹಾಗೆ ಒಮ್ಮೊಮ್ಮೆ ನಾನು ಹೇಳ್ತೇನೆ, ನಾವು ಇನ್ನೊಬ್ಬರು ಇರುವಾಗ ನಮ್ಗೆ ಗೊತ್ತಾಗೋದು ಇನ್ನೊಬ್ಬರು ಇದ್ದಾರೆ ಅಂತ. ನಿಮ್ಮನ್ನು ಮಾತಾಡುವಾಗ ನಿಮ್ಮನ್ನು ಸ್ವಲ್ಪ ಸಣ್ಣದು ಮಾಡಿದರೆ ಆದರೆ ಅದನ್ನು ಇದು ಮಾಡ್ತಾನೆ ಅಂತ ತಗೊಳ್ತಾನಲ್ಲ. ಒಂದು ವೇಳೆ ಅಂತ ಯಾರಿಗಾದ್ರೂ ಬೇಸರಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿದೆ ಅಂತ ನಾನು ಅವ್ರದ್ದು ಹೇಳ್ತೇನೆ. ಓಕೆ, ಸೊ ನಿಮ್ಮ ಜೀವನವನ್ನು ಒಂದು ಆತ್ಮಕಥೆಯಾಗಿ ಬರೆಯೋದಾದರೆ ಸರ್ ಏನು ಹೆಸರು ಕೊಡ್ತೀರಾ? ನಿಮ್ಮ ಜೀವನಕ್ಕೆ ಯಾವ ಟೈಟಲ್ ಕೊಡ್ತೀರಾ ಸರ್? ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನಾನು ಬರೀಲಿಕ್ಕೆ ನನಗೆ ಚರಿತ್ರೆ ಬರುವಷ್ಟು ಇದಾಗಲಿ ನನಗೆ ಹಿಂದಿಸಲ್ಲ ಅಂತ ಹೇಳ್ತಾರೆ. ಪುಸ್ತದಿದೆ, ತಾಳ್ಮೆ ಬೇಕಲ್ಲ, ತಾಳ್ಮೆ ಇಲ್ಲ. ಒಂದೇ ಬರೀಯೋರೆಂತ ಹೆಸರು ಇಡ್ತಾರೆ, ಅದೇ ಹೆಸರು. ನೀವೊಂದು ಹೆಸರು ಕೊಡೋದಲ್ದೆ ಸರ್, ಲಕ್ಕುಮಿ ಅನ್ನೋಂಥ ಹೆಸರು ಅದು ಕೂಡ ಕ್ಲಿಕ್ ಆಗಿದೆ, ಎಲ್ಲ ಹೆಸರು ಕ್ಲಿಕ್ ಆಗಿದೆ. ನೀವು ಇಟ್ಟಿರೋಂಥ ಟೈಟಲ್ಸ್ ಎಲ್ಲ. ನಿಮ್ಮ ಜೀವನಕ್ಕೊಂದು ಟೈಟಲ್ ಕೊಡೋದಾದ್ರೆ ಅದೆಲ್ಲ ನನಗೆ ಅದೇ ಕೊಡ್ಬೋದು ಅಷ್ಟೇ. ನಾನು ಲಕುಮಿ ಅಂತ ಕೊಡ್ಬೋದು. ನಂದು ಸಂಸ್ಥೆ ಹೆಸರು ಲೀಡ್ಸ್ ಅಂತ, ಲೀಡ್ಸ್ ಅಂತ. ಹಾಗೆ ಅದು ಲೀಡ್ಸ್ ಇಡ್ಲಿಕ್ಕೆ ಸಹ ಕಾರಣ ಉಂಟು. ಲೀಡ್ಸ್ ಅಂತ ಕ್ರಿಕೆಟ್ ಗ್ರೌಂಡ್ ಉಂಟು, ನಿಮಗೆ ಕೇಳಿರ್ಬೋದು ನೀವು, ಇಂಗ್ಲೆಂಡಲ್ಲಿ. ಅಲ್ಲಿ ಫಸ್ಟ್ ಕ್ರಿಕೆಟ್ ಮ್ಯಾಚ್ ಆದರೂ ಸಹ ಅಲ್ಲೇ ಕಾಣಬೇಕು ನನಗೆ, ಐ ಥಿಂಕ್. ಮತ್ತು ನಾನು ಸಹ ಬಾಲ್ಯದಲ್ಲಿ ಕ್ರಿಕೆಟ್ ತುಂಬ ಹುಚ್ಚ, ನಾನು ಕ್ರಿಕೆಟ್ ಆಡ್ತಿದ್ದೆ ನಾನು. ಮತ್ತು ನಮ್ಮ ಈ ಪರಿಸ್ಥಿತಿಗೆ ಸ್ವಲ್ಪ ಕಷ್ಟ ಆದ್ದರಿಂದ ಇದರಲ್ಲಿ ನಾನು ಒಂದು ವೇಳೆ ಹೀಗೆ ಈ ಲೋಕಲ್ ಕ್ರಿಕೆಟ್ ಇರಲ್ಲ, ಇದು ಸಹ ಆಡಿದ್ದೇನೆ, ಅಂಡರ್ ಆರ್ಮ್ಸ್ ಆಡಿದ್ದೇನೆ ಮೈದಾನದಲ್ಲೆಲ್ಲ. ಅದರದ್ದು ಕಥೆ ಸಹ ಬೇರೆ ಇದೆ, ಅದು ಸಹ ಹಾಗೆ ಮಾಡಿದ್ದೇನೆ ನಾನು, ಇಲ್ಲ ಅಂತಲ್ಲ. ಅದರ ಕಥೆ ಸಹ ಹೇಳಿದೆ ನಾನು. ಇದರಲ್ಲಿರುವಾಗ ಕೆನಡಾದಲ್ಲಿರುವಾಗ ನಾನು ಸಿಲೆಕ್ಷನ್ ಮಾಡಿದರು. ಅಂಡರ್ ಆರ್ಮ್ ಮಾಡುವಾಗ ಈ ಸಿಲೆಕ್ಷನ್ ಮಾಡ್ತಾರಲ್ಲ, ಸಿಲೆಕ್ಷನ್ ಮಾಡುವಾಗ ನನ್ನನ್ನು ತೆಗೆದು ನನಗೆ ಅವಕಾಶ ಕೊಡಲಿಲ್ಲ. ನಾನು ವಿಕೆಟ್ ಕೀಪರ್ ಆಗಿದ್ದೆ, ಬಟ್ ನನಗೆ ಅವಕಾಶ ಕೊಡಲಿಲ್ಲ. ತುಂಬ ಕೋಪ ಬಂತು ನನಗೆ. ಈಗ ಮುಂಚೆ ನನಗೆ ಅದೊಂದು ಬಾರಿ ನಾನೊಂದು ಇದು ಮಾಡಿದ ಕೂಡಲೇ ನನಗೊಂದು ಸೆಡಿದು ನಿಲ್ಲುವುದೊಂದು ಅಭ್ಯಾಸ ಜಾಸ್ತಿ. ನಾನು ಇಮಿಡಿಯೇಟ್ಲಿ ಯಾರನ್ನು ಬಿಟ್ಟರು, ನಮ್ಮನ್ನು ನಾವು ಇದ್ದವರು 11 ಜನ ಟೀಮ್ ಮಾಡಿದೆ ನಾನು. ಆಗಲೇ ನನಗೆ ಅದು ಇತ್ತು ಮಾಡೋದು ಹುಚ್ಚು. 12 ಜನ ನಾನು ಒಟ್ಟು ಮಾಡಿ ಅದು ಇದರಾಗಿ ಎಂತ ಓಪನ್ ಟೋಲ್ ಮಾಡ್ಬೋದು, ಕಾಲೇಜಿನವ್ರು ಸಹ ಮಾಡ್ಬೋದು, ನಿಮ್ಮದು ಟೀಮ್ ಮಾಡಿ ಸಹ ನೀವು ಅದರಲ್ಲಿ ಯಾವುದಾದ್ರು ಕಾಂಪೀಟ್ ಮಾಡ್ಬೋದು. ನಾನು 11 ಜನ ಟೀಮ್ ಮಾಡಿ ಅಲ್ಲಿ ಹೋಗಿ ಆಡಿ ಕೆನರಾ ಸ್ಕೂಲನ್ನು ಸೋಲಿಸಿ, ಎಲೋಸಿಸನ್ನು ಸೋಲಿಸಿ ಫಸ್ಟ್ ಪ್ರೈಸ್ ಬಂದು ಅದೇ ಕಪ್ಪನ್ನು ಕೊಂಡೋಗಿ ನಾನು ನಮ್ಮ ಶಾಲೆಗೆ ಕೊಟ್ಟಿದ್ದೇನೆ. ನನಗೆ ಅದೊಂದು ದೊಡ್ಡ ಇದು ಎಂಥದ್ದು, ಯಾರಾದರೂ ನನಗೆ ಇದು ಮಾಡಿ ಕೊಡಲಿ ನನಗೆ ಕೋಪ. ಅದೇ ಮುಂಚೆ ಸಹ ಎಲೋಸಿಸ್ ನೈಟ್ ಕಾಲೇಜಿಗೆ ಹೋದೆ. ನೈಟ್ ಕಾಲೇಜ್ ಹೋಗುವಾಗ ಅಲ್ಲಿ ಸಹ ಯಕ್ಷಗಾನ ಇದ್ದವರು ಯಕ್ಷಗಾನ ಇಂಟ್ರೆಸ್ಟ್ ಇದ್ದವರು ಬನ್ನಿ, ಅವರಿಗೆ ನಿಮಗೆ ಅವಕಾಶ ಕೊಡ್ತೇವೆ ಅಂತೇಳಿ ಹೋದ ಕೂಡಲೇ ಅಲ್ಲಿ ಇದು ಕೊಡೋದು, ಸ್ಕ್ರಿಪ್ಟ್ ಓದಲಿಕ್ಕೆ ಕೊಟ್ಟರು. ಯಾರು ಓದೋದು ಬೇರೆ, ಇದು ಬೇರೆ, ಎಂಥದ್ದು ನಲಿಯೋದು ಬೇರೆ. ಬಬ್ರು ಅಭಿಮನ್ಯು ಇದು ಅಭಿಮನ್ಯು ಕಾಳಗ ಅಂತ. ನಾನು ಅಭಿಮನ್ಯು ಮಾಡದಿದ್ದೆ ಸರ್, ನಾನು ಬಬ್ರುವನ ಮಾಡಿದೆ. ನನಗೆ ಅಭಿಮನ್ಯು ಮಾಡುವ ಧೈರ್ಯ ಇತ್ತು ನನಗೆ. ಅವ್ರು ನನಗೆ ಓದುವಾಗ ಕೊಟ್ಟರು, ನೀವು ಅಭಿಮನ್ಯು. ನಾನು ಬಾಯಿ ಬಿಟ್ಟೆ ಕೇಳಿದೆ, ಅದು ಮಕ್ಕಳ ಆಟಿಗಲ್ಲ, ನನಗೆ ಅಭಿಮನ್ಯು ಕೊಡಿ ಸರ್, ನಾನು ಮಾಡ್ತೇನೆ ಅಂತ. ನೀನು ಹೇಳಿದ್ದು ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರು. ನನಗೆ ಇದು ಕೊಟ್ಟರು, ಯಾವುದು ಅಭಿಮನ್ಯುದ ಸಾರಥಿ. ಅವನನ್ನು ನೋಡುವಾಗ ನನಗೆ ಆಗ್ತಿತ್ತು, ಅವನು ಯಾರು ಅಭಿಮನ್ಯು ಮಾಡೋ. ನಾನು ಆ ಟೈಮಲ್ಲಿ 100 ಇದು ತೆಗೆದಿದ್ದೆ, ದಿಗಿನ ತೆಗೆದಿದ್ದೆ. ನಾನು ಲವಕುಶದಲ್ಲಿ 100 ತೆಗೆದಿದ್ದೇನೆ. ನಾನು ಅದು ಹೇಳಿದ್ದೇನೆ, ಸರ್ ನಂದು ಇದು ನೋಡಿ, ನಮಗೆ ಅದು ಬೇಡ, ಅದು ಸ್ವಲ್ಪ ಅವರಿಗೆ ಬೇಕಾದವರಿಗೆ ಕೊಟ್ಟರು. ನಾನು ಆಗಲೇ ಅದನ್ನು ತೆಗೆದು ಸ್ಕ್ರಿಪ್ಟನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಸೀದಾ ಬಂದು ನಾನು ಮಾಡೋದಿಲ್ಲ ಅಂತ ಹೇಳಿದೆ.
ನೆಕ್ಸ್ಟ್ ಅವ್ರು ಬಂದು ನನಗೆ ಅಭಿಮನ್ಯು ಮಾಡುವಂತ ಒತ್ತಾಯ ಮಾಡಿದರು, ಶಾರ್ಟ್ ಪೀರಿಯಡ್ ಇರುವಾಗ. ಈಗ ನಾನು ಇದಲ್ಲಲ್ಲ, ನನಗೆ ಬಾಯಿ ಮಾಡಬೇಕು ಅದು ಆಗ ಅದಲ್ಲ. ನಾವು ಈಗ ಹಾಗೆ ಅಲ್ಲ, ಅದು ಒಂದು 10 ದಿವಸ ಅದು ಪ್ರಾಕ್ಟೀಸ್ ಮಾಡೋದಿದ್ದೆ ನಾವು ಸಡನ್ ಅಭಿಮನ್ಯು ಮಾಡ್ಲಿಕ್ಕೆ ಆಗ ನಲಿಬೋದು, ಡೈಲಾಗ್ ಉಂಟಲ್ಲ ಕೊಡ್ಲಿಕ್ಕೆ. ನಾನು ಹೇಳಿದ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಅದು ನೀನು ಹೇಳಿದಲ್ಲ ಮಾಡಿದೆ, ಅವನು ಒಳ್ಳೇದಾಗೋದಿಲ್ಲ ಮಾಡು ಅಂತ ಹೇಳಿದ್ದು. ನಾನು ಅವನ್ನೇ ಮಾಡಿಸಿ, ಮತ್ತು ಅವನ ಮಾಡಿಸಿ ನಾನು ನೋಡಿದ್ದೇನೆ ಆಗಿದೆ ಅಲ್ಲ. ನಾನು ಹೇಳಿದ್ದು ನನಗೆ ಒಂದು ಸ್ವಲ್ಪ ಅದು ಜಾಸ್ತಿ. ಒಮ್ಮೆ ಯಾರಾದ್ರು ಇದು ಮಾಡಿದೆ ಕೂಡಲೇ ನಾನು ಡಿಶ್ ಅಂತ ಹೇಳೋದು ಸ್ವಲ್ಪ ಅದು ನನಗೆ ಒಳ್ಳೇದ ಹಾಳಂತ ಗೊತ್ತಿಲ್ಲ ಹತ್ರ ಹಾಗೆ ಅದು ಕೆಲವೆಲ್ಲ ಆಗಿದೆ ಹಾಗೆ. ಎಸ್. ಸೊ ನಿಮ್ಮ ಜೀವನವನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಂಡ್ರಿ ಸರ್ ಇವತ್ತು ಕೂತ್ಕೊಂಡು. ಬಹುಶಃ ನಿಮ್ಮ ಬ್ಯುಸಿ ಜೀವನದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ನಿಮಗೆ ಸಮಯ ಇರೋದಿಲ್ಲ. ಇವತ್ತೊಂದು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರಿ, ಪ್ರತಿಯೊಂದು ಹಂತವನ್ನ ನೆನಪು ಮಾಡ್ಕೊಂಡು ನಿಮಗೆ ಹೇಗೆ ಅನ್ನಿಸ್ತು ಇವತ್ತು? ಬಹುಶಃ ನನಗೆ ಇಷ್ಟು ಇದು ಸಿಗೋದಿಲ್ಲ, ಇದು ಬೆಳಿಗ್ಗೆ ಇಷ್ಟು ಫ್ರೀಯಾಗಿ ನನಗೆ ಈ ಫೋನ್ಸ್ ನಾನು ಒಳ್ಳೆಯದೇ ಅದು ಬಿಟ್ಟು ಬಂದದ್ದು ಸಹ. ಅದರಲ್ಲಿ ನೀವನ್ನ ಎಲ್ಲ ನನ್ನ ಮುಂಚಿನೊಂದು ಇದನ್ನು ನಾನು ಎಣಿಸಿಲ್ಲ, ಇದನ್ನೆಲ್ಲ ನೀವು ಕೇಳ್ತೀರ ಅಂತ ಗೊತ್ತಿರಲಿಲ್ಲ ನನಗೆ. ಗೊತ್ತಿದ್ದರೆ ಇನ್ನೂ ಸಹ ತುಂಬ ಪ್ರಿಪೇರ್ ಆಗಿ ಬಂದು ನಾನೇನೋ ನಾಟಕದ ಬಗ್ಗೆ ಮಾತಾಡ್ತೀವಿ ಏನಾದರೂ. ಅವರು ಸಹ ಹೇಳಿದ ನಮಗೆ ಮರ್ಕಮ್ಮೆ ಹೇಳಿದೆ, ನಮ್ಗೆ ಹೌದಲ್ಲ ಅಪ್ಪಾಜಿ ನಾಟಕದ ಬಗ್ಗೆ ಪಾತ್ರ ಅಂತ ಹೇಳಿ ನನಗೆ ಅದರ ಬಗ್ಗೆ ಮತ್ತೆ ನಾನು ಎಣಿಸಿದೆ, ನಾನು ಗರುಡ ಪಂಚಮಿದ ವಿಷಯ ಕೇಳ್ತೀರಾ, ಅದನ್ನೇ ಥಿಂಕ್ ಮಾಡಿಕೊಂಡು ಬಂದು ನೋಡೋ ಇದೆಲ್ಲ ಬರ್ತದೆ ಅಂತ ನನಗೆ ಎಣಿಸ್ಲಿಲ್ಲ. ನೆನಪು ಮಾಡಿಕೊಟ್ರಿ ನೀವು, ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರಿಪೇರ್ ಆಗಿ ಬರ್ತಿದ್ರೆ ನಿಮ್ಮ ಅಂತರಾಳ ಹೊರಗಡೆ ಬರ್ತಿರ್ಲಿಲ್ಲ ಸರ್. ಅದೌದು ಹೌದೌದು, ಸ್ವಲ್ಪ ಇದು ಕೆಲವೆಲ್ಲ ನಮಗೆ ಬೇಸರದ ಸಂಗತಿ ಎಲ್ಲ ನಾವು ಹೇಳಿ ಹೋಗ್ತಿತ್ತು. ನಾನು ಪ್ರಿಪೇರ್ ಮಾಡಿ ಬರ್ತಿದ್ರೆ ಹೌದು ಹೌದು ಹೌದು. ನಾನು ಹೇಳುದಿಲ್ಲ, ಈಗ ಮರ್ತು ಬಿಟ್ಟಿದ್ದೇನೆ ಅದನ್ನು. ಅದು ಒಮ್ಮೊಮ್ಮೆ ಅಂತ ಕೇಳುವಾಗ ಅದು ನಂಗೆ ಇದಾಗ್ತದೆ, ನೆನಪಾಗ್ತದೆ. ಈಗ ಯಾವ್ದಾದ್ರು ನೆನಪಾಗ್ತಿದೆಯಾ ಸರ್ ನಿಮ್ಮ ಜೀವನದಲ್ಲಿ? ಇಷ್ಟು ಹೊತ್ತು ಮಾತಾಡಿದ್ರಲ್ಲ, ಯಾವತ್ತಾದ್ರೂ ನಾನು ಪ್ರತಿ ಕಲಾವಿದರನ್ನ ಇಲ್ಲಿ ಮಾತಾಡಿಸುವಾಗ ಒಂದು ಕ್ಷಣ ಅವರ ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಇಂಥದ್ದೊಂದು ಘಟನೆ ಆಯ್ತು, ಏನೋ ಒಂದು ಬೇಸರ ಆಗಿದೆ ಅಂತ. ನೀವು ಇಷ್ಟು ಖುಷಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್, ನಿಮ್ಮ ಹಿಂದೆ ಏನೋ ಒಂದು ಕತೆ ಇದೆ, ಅದು ನನಗೆ ಅರ್ಥ ಆಗ್ತಾ ಇದೆ. ಅದನ್ನು ಬಿಟ್ಟಿದೆ ನಾನು. ಅದೇ ಹೇಳಿದಲ್ಲ, ಒದೇ ದೊರೆ ಸರ್ ನಿಜವಾದಿ ಅದು ನಾನು ಬೆಳೆಸಿದ ಕೂಸು. ಅದು ನಾನು ಹೇಳಿದಲ್ಲ, ಅದು ನಾಟಕ ಬರಿಬೇಕಾದ್ರೆ ಈಗ ನಾಟಕ ಕರ್ತು ಹೇಳ್ತಾನೆ ನಾನೇ ಬರ್ದಂತ, ಎಲ್ಲಿ ಬೇಕಾದರೆ ನಾನು ಹೇಳ್ತೇನೆ, ಎದೆ ತಟ್ಟಿಯನ್ನು ನಾನು ಹೇಳ್ತೇನೆ. ಆ ನಾಟಕ ಮಾಸ್ ರೈಟ್ ಮಾಡ್ತಾರಲ್ಲ, ಮಾಸ್ ರೈಟ್ ಅಂತ ಹೇಳ್ತಾರೆ. ನಾನು ಆವಾಗ ಪ್ರಭಾತ್ ಟಾಕ್ಸ್ನ ಎದುರಲ್ಲಿ ಒಂದು ಹೋಟೆಲ್ ಮಯೂರ ಅಂತ ಇತ್ತು, ಆ ಹೋಟ್ಲಲ್ಲಿ ರೂಮ್ ಮಾಡಿ ನಾವೆಲ್ಲ ಸೇರಿಕೊಂಡು ಆ ನಾಟಕವನ್ನು ಬರೆದ ನಾಟಕ ಬರಿತಾ ನಾನು ಅದಕ್ಕೊಂದು ಮೊದಲ ನಾಟಕದಲ್ಲಿ ನಾನು 1 ನಿಮಿಷ ಅಂತ ನಾಟಕದಲ್ಲಿ ನಾನು ವಿಲನ್ ಮಾಡಿ ಅದರ ಒಳ್ಳೆ ರೋಲ್ ಮಾಡಿದ್ದೇನೆ. ನನಗೆ ಬೇಕಾದಾಗೆ ಅದನ್ನು ಬರಿಸಿದ್ದೇನೆ. ಆ ನಾಟಕ ಸಹ ಹಾಗೆ, ನಾಟಕ ಕರ್ತು ಹೇಳ್ತಾನೆ ನಾನೇ ಬರ್ದದಂತ. ಇರಲಿ, ಅವನ ಆತ್ಮಕ್ಕೆ ಮಾತ್ರ ಗೊತ್ತುಂಟಲ್ಲ ಅವ ಬರೆದಿದ್ದಾನೆ ಇಲ್ವ ಅಂತ. ಮೇಲೊಬ್ಬ ಇದ್ದಾನೆ, ಅವ ಬರೆದ ಪೆನ್ನಿಗೆ ಅವ ಕೊಡಬೇಕು ಮರ್ಯಾದೆ. ಆ ನಾಟಕವನ್ನು 1 ನಿಮಿಷ ನಾಟಕವನ್ನು ನಾನು ನನ್ನ ಆಫೀಸ್ ಇತ್ತು, ಹೋಲ್ಸೇಲ್ ಇತ್ತು ನನ್ನ ಹತ್ರ, ಲಿಕ್ಕರ್ ಇದೊಂದು ಹೋಲ್ಸೇಲ್ ಇದು, ನಾನು ಓನರ್ ಆಗಿದ್ದೆ. ಅಲ್ಲಿ ಕರೆಸಿ ನಾನು ಕುಡಿಸಿ ನನಗೆ ಬೇಕಾದ ಹಾಗೆ ನಾಟಕವನ್ನು ಬರೆಸಿ ಅವನದು ಸಹ ಇರ್ಬೋದು, ಅದು ಬೇರೆ. ಬರೆಯುವಾಗ ನಂದು ಸಹ ಇರ್ತದೆ, ನಿಮ್ಮದು ಸಹ ಪಾಲು ಇರ್ತದಲ್ಲ. ಅದರ ನಂತರ ಒರಿಯಾದೊರಿಯ ಸಲ ನಾಟಕ ಬಂತು. ಆ ನಾಟಕವನ್ನು ನಾವು ಮಾಸ್ ರೈಟಿಂಗಲ್ಲಿ ಸೇರಿ ಬರೆಯುವಾಗ ನನಗೆ ರೋಲ್ ಬರಿತಾ ಹೋದರೆ ನನಗೆ ರೋಲ್ ಇಲ್ಲ ಅಲ್ಲಿ. ನನ್ನನ್ನು ಹೇಗೆ ಎಂಟ್ರಿ ಮಾಡೋದು ಅಂತ ಗೊತ್ತಿಲ್ಲ, ಬರಿಬೇಕಲ್ಲ, ಹೇಗೆ ಬರಬೇಕು ನಾನು, ಏನು ಮಾಡೋದು ಅಂತ ಟೆನ್ಷನಲ್ಲಿರುವಾಗ 10ನೇ ಸೀನಲ್ಲಿ ನನಗೆ ಎಂಟ್ರಿ, 10ನೇನ 8ನೇ ಸೀನ್ ಅಂತ. ಬಟ್ ಇಡೀ ನಾಟಕ ಹೋಗುವಾಗ 8ನೇ ಸೀನಿಗೆ ನನ್ನ ಎಂಟ್ರಿ ಕೊಡಬೇಕು. ಎಂಟ್ರಿ ಹೇಗೆ ಕೊಡೋದು ಅಂತ ಆಲೋಚನೆ ಮಾಡುವಾಗ ಕಾರ್ಪೊರೇಟ್ರಿ ನೀವು ನೋಡಿದ್ದೀರಾ ಸಿನಿಮಾ? ಕಾರ್ಪೊರೇಟ್ರಿ ಬೋಳಾದ್ರೆ ಜಯಶೀಲಕ್ಕ ಕಾರ್ಪೊರೇಟ್ನ ಹೆಂಡತಿ, ಅವ್ರಿಗೆ ಮಕ್ಕಳಿಂದು ಅವ ಬೊಂಬೆಯಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನು ಕ್ಯಾಚ್ ಮಾಡಿತು. ಅವು ಬರಬೇಕಲ್ಲ, ಹೋದವು ಇಲ್ಲ ಅಂತ. ನಮ್ಮ ಮನೆಯಲ್ಲಿ ಒಂದು ಇದಾಯಿತು, ಎಂತ ಕೋಲ ಆಯಿತು. ಕೋಲ ಆಗುವಾಗ ನನ್ನ ತಾಯಿಯ ತಮ್ಮ ಒಂದು ಸಣ್ಣದಿರುವಾಗ ಹೋದವರು 15-20 ವರ್ಷ ಮೊದಲು ಅವರು ಬರಲಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಹೋದವರು ಮನೆ ಬಿಟ್ಟು ಹೋದವರು. ನಮ್ಮ ತಾಯಿಯವರು ಅವ್ರ ಹತ್ರ ನಮ್ಮ ಭೂತ ದೈವ ಹತ್ರ ಕೇಳಿದರು, ನಾನು ಮೆಗ್ಗಿ ಪೋತೆ ಏಪ ಓಲು ಉಲ್ಲೇನ ತೂಲ್ಲೆ ಅವನ. ಅದಕ್ಕೆ ಭೂತ ಹೇಳ್ತದೆ, ಅವನನ್ನು ತರಿಸಿಕೊಟ್ಟರೆ ನನಗೆ ಎಂತ ಕೊಡ್ತೀಯ ಅಂತ.
ಕಾಕತಾಳೀಯ ಅಂತ ಕಾಣಬೇಕು. 15 ದಿವಸದೊಳಗೆ ಆ ಮನುಷ್ಯ ಬಂತು. ನಾವು ಸಹ ನೋಡಲಿಲ್ಲ, ಅಮ್ಮನಿಗೆ ಎಲ್ಲಿ ಅದು ಗೊತ್ತಿರಬೇಕು, ನಮಗೆ ಗೊತ್ತಿಲ್ಲ. 15 ದಿವಸ ಆಗಬೇಕು, ನಾನು ತರಿಸಿಕೊಡ್ತೇನೆ 1 ತಿಂಗಳಲ್ಲಿ ಅಂತ ಭೂತ ಹೇಳಿತ್ತು, ದೈವ ನುಡಿ ಕೊಟ್ಟಿತ್ತು. 15 ದಿವಸದಲ್ಲಿ ಒಂದು ಬ್ಯಾಗ್ಸ್ ಅಲ್ಲ, ಅದು ಕಬ್ಬಿಣದ್ದು ಮುಂಚಿದುಂಟಲ್ಲ, ಈಗ ಇವರೆಲ್ಲ ಇಟ್ಕೊಂಡು ಅಂಥದ್ದೊಂದು ಇಟ್ಕೊಂಡು ಬಂತು. ಆಗ ನಾವು ಕ್ರಿಕೆಟ್ ಆಡ್ತಾ ಇದ್ದೇವೆ. ಹಾಗೆ ಅದು ನನಗೆ ನೆನಪಾಯಿತು, ಅಮ್ಮ ಕೇಳುವಾಗ ಅವ ಬಂದಲ್ಲ ಅಂತ. ಇದನ್ನು ಸೇರಿಸುವ, ಇವರು ಹೇಳುವಾಗ ಭೂತದ ಅಷ್ಟೊಳಗೆ ಭೂತದ್ದೊಂದು ಅಲ್ಲಿ ಇದಿಲ್ಲ, ಯಾವುದರಲ್ಲಿ ಒರೆಯೋದರಿ ಅಸಲು ಇದರಲ್ಲಿ ಭೂತದ್ದು ಇದೇ ಇಲ್ಲ. ಭೂತ ಮಾಡಲಿಕ್ಕೆ ಆಗುದಿಲ್ಲ, ಅದು ಮನೆ ಒಟ್ಟಾರದಲ್ಲಿ ಭೂತ ಇಲ್ಲ. ಭೂತ ಇರುವಾಗ ಗುಡಿ ಇರಬೇಕು, ಗುಡಿ ಇದ್ರೆ ಮಾತ್ರ ಅಲ್ಲ. ನಾವೊಂದು ಮಾನ್ಯ ಚೀಡಿ ಬಡಿಸೋದನ್ನು ನಿಮ್ಗೆ ಗೊತ್ತಿದ್ದಂಗೆ, ಮಾನ್ಯ ಚೀಡಿ ಅಂದರೆ ಯಾರಿಗೆ ಇದಿಲ್ಲ, ಎಂತ ವೇಷ ಎಲ್ಲ ಹಾಕ್ಬೇಕಂತಿಲ್ಲ. ಜಸ್ಟ್ ಒಂದು ಇದು ಕಟ್ಟೋದು, ಇದು ಹಿಡಿದ ನುಡಿ ಹಿಡಿದ ಕೂಡಲೇ ಅವನಿಗೆ ಇದು ಬರ್ತದೆ, ಮಾನ್ಯ ಚೀಡಿ ಮಾಡೋದು ಅಂತ ಹೇಳೋದು. ಮಾನ್ಯ ಚೀಡಿ ಬಡಿಸಿ ಅವನ ಹತ್ರ ಈ ಮಾತನ್ನು ಇಡಿಸಿ, ನಿನ್ನ ಮಗನನ್ನು ತರಿಸಿದ್ದು ನನಗೆ ಏನು ಕೊಡ್ತೀಯ ಅಂತ. ಹಾಗೆ ಕೂಡ ಹೇಳುದು, ನಾನು ಎಂತ ಅದರಲ್ಲಿ ಕಾಮಿಡಿ ಎಲ್ಲ ಉಂಟು. ಹಾಗೆ ನನ್ನ ಎಂಟ್ರಿಯನ್ನು ನಾನು ಕೊಟ್ಟದ್ದು. ಅವ ಬಾಂಬೆಯಲ್ಲಿ ನನ್ನ ಮಗ ಇದ್ದಾನಂತ ಹೇಳ್ತಿದ್ರಲ್ಲ, ಅದನ್ನು ನಾನು ಬಂದೆ. ನಾನು ಬಂದೆಲ್ಲ, ನಾನು ಬಂದು ಕೂಡ ಅಲ್ಲಿ ಹೀರೋಯಿನ್, ನಾನು ಅದು ಇದು ಹೀರೋ ಆಗಿದ್ದೆ ಆಗ. ಇದು 89 ಹೇಳಿದ್ದು, ಈಗ ಎಷ್ಟಾಯಿತು, 34 ವರ್ಷ ಆಯ್ತಲ್ಲ. ಎಂತ ಮಾಡೋದು, ಇನ್ನು ನನಗೆ ಅದು ಇವರಿಗೆ ಕನೆಕ್ಷನ್ ಕೊಡಬೇಕು, ಯಾರಿಗೆ, ಹೀರೋಯಿನಿಗೆ. ಮತ್ತು ಈ ಸೈಡ್ ಮನೆಯಲ್ಲಿ ಹೀರೋಯಿನ್ ಇದ್ದಾಳೆ, ಅವಳಿಗೆ ನನಗೆ ಕನೆಕ್ಷನ್ ಆಗಬೇಕಲ್ಲ. ನೀವು ನಂಬಲಿಕ್ಕಿಲ್ಲ, ಪಾಕಿಸ್ತಾನದೊಂದು ಕ್ಯಾಸೆಟ್ ಇತ್ತು, ಲವ್ ಇದು. ಆ ಕ್ಯಾಸೆಟನ್ನು ನಾನು ಮತ್ತು ವಸಂತ ಅಮೀನ್ ಸೇರಿಕೊಂಡು ಅದನ್ನು ಹಾಗೆ ಆ್ಯಸ್ ಇಟ್ ಈಸ್ ಅದನ್ನು ಇದಕ್ಕೆ ಇಳಿಸಿ, ಅದಕ್ಕೆ ಇದು ನನಗೆ ಆ ಡೈಲಾಗನ್ನು ನಾನು ಸೇರಿಸಿ ಇದು ಮಾಡಿದರು. ಇಷ್ಟೆಲ್ಲ ನಾವು ಮಾಡಿ ನಿಜವಾಗಿ ಬೇಸರ ಆಗ್ತದೆ. ಇದು ನಾನು ಇದು ಮಾಡಿದಲ್ಲ, ಇದು ಬೇಕಾದರೆ ಯಾವ ಒಳ್ಳೆ ಕ್ಷೇತ್ರದಲ್ಲಿ ಬಂದಿಗೆ ರೈಟರ್ ಹೇಳಲಿ, ನಾನು ಅದಲ್ಲ ಅಂತ. ನಾನು ಬೇಕಾದರೆ ಅಲ್ಲಿ ಪುಸ್ತಕ ಇರಲಿ, ನಾನು ಪುಸ್ತಕ ಈಗ ಸಹ ನಾನು ಸಲ ಒರಿಜಿನಲ್ ಸ್ಕ್ರಿಪ್ಟ್ ನನ್ನ ಹತ್ರ ಉಂಟು. ಆ ಪುಸ್ತಕ ಉಂಟಲ್ಲ, ಬರೆದ ಪುಸ್ತಕ ನನ್ನ ಜೊತೆ ಇದೆ. ಅದು ಹೇಳುದೆ ಅಂತ, ಅದನ್ನು ನನ್ನದಂತ. ಅಟ್ಲೀಸ್ಟ್ ಏನು ನಿಮಗೆ ಮತ್ತು ನನಗೆ ಏನೇ ಇದಾಗಿರಲಿ ಬೇರೆ, ಅದು ನಾನು ದಾರಿ ತೋರಿಸಿದವ ನಾನು. ನೀನು ಈ ದಾರಿಯಲ್ಲಿ ಹೋಗು ಅಂತ ಹೇಳಿದ್ದೇನೆ ನಾನು ಅವನಿಗೆ. ನನ್ನ ಬಳಿಗೆ ಬರುವಾಗ ಏನು ಇರಲಿಲ್ಲ, ನನ್ನಲ್ಲಿ ಬರುವಾಗ ಈ ದಾರಿಯಲ್ಲಿ ಹೋಗು, ಅಲ್ಲಿವರೆಗೆ ಅವನ ಜೊತೆ ಅಲ್ಲಿವರೆಗೆ ಹೋಗಿದ್ದೇನೆ, 3/4 ವರ್ಷ ಹೋಗಿದ್ದೀನಿ. ಮತ್ತೆ ಅವನಿಗೆ ಮತ್ತೆ ಕಾಣ್ತದೆ ಅವನಿಗೆ ದಾರಿ, ಆ ದಾರಿಗೆ ಮತ್ತೆ ಅವನಿಗೆ ಮುಟ್ಲಿಕ್ಕೆ ಸುಲಭ ಅಲ್ಲಿ ಹೋಗಿ. ಆಗ ನಾನು ನಿನ್ನ ಮೇಲೆ ಹೋಗ, ನೀನಲ್ಲ ನನಗೆ ಅಂತ ಹೇಳಿದ್ದು ಹೇಗಾಗ್ಬೋದು ಹೇಳಿ. ನಾನು ತಪ್ಪು ಮಾಡಲೇ ಇಲ್ಲ, ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ. ಅದು ನನಗೆ ವೀಸಾ ಬೇಕಿತ್ತಲ್ಲ, ಆ ವೀಸಾದ ಟೈಮಲ್ಲಿ 12 ವೀಸಾದಲ್ಲಿ 13 ವೀಸಾ 14 ವೀಸಾ ಕೊಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ 12 ವೀಸಾ ಅಂದರೆ ದೊಡ್ಡ. ಅದೇ ನಾನು 30 ವೀಸಾದಲ್ಲಿ ನಾನು ಮತ್ತೆ ಹೋಗಿದ್ದೇನೆ. ನಾನು ಎಲ್ಲಿಗೆ, ದುಬೈಗೆ ಹೋಗಿದ್ದೇನೆ. 30 ಜನ ಕಲಾವಿದರನ್ನು ಕರ್ಕೊಂಡು ಹೋಗಿದ್ದೇನೆ ಮೊನ್ನೆ, ಇತ್ತೀಚೆಗೆ ಒಂದು 4 ವರ್ಷದ ಮೊದಲು. ಕಟೀಲ್ದಪ್ಪೆ ಉಳ್ಳಲ್ಲಿ ನಾಟಕಕ್ಕೆ 30 ವೀಸಾ ಕೊಟ್ಟಿದ್ದಾರೆ ನಮಗೆ. ಅದು ಮತ್ತೆ ಆಯಿತು. ಆ ಟೈಮಲ್ಲಿ KN ಹೋಗಿದ್ದರು ಎಲ್ಲಿಗೆ, ಅಬುದಾಬಿಗೆ. 5 ವೀಸಾ. ಅವರು 6-7 ಕೇಳುವ ಕೊಡಲಿಲ್ಲ ಅವರಿಗೆ. ಅವರು 88ರಲ್ಲಿ ಹೋದರು, ನಾವು 95 ವರ್ಷ ನಂತರ ಹೋದೆವು, 93ರಲ್ಲಿ. ಆಗ 12 ವೀಸಾ ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ಅದನ್ನು ದೊಡ್ಡ ಸಂಗತಿ ಮಾಡಿದರು. ನಾನು ಅದನ್ನು ಬೇಕಂದ್ರೆ ಬಿಟ್ಟು ಹೋದೆ, ಹಾಗೆ ಹೀಗೆ ಅಂತ ಅದು ದೊಡ್ಡ ಕತೆ ಮಾಡಿದರು. ಮತ್ತೆಂತ ಮಾಡೋದು, ಮತ್ತು ದೇವರಿದ್ದಾನಲ್ಲ ಒಬ್ಬ, ಅವನು ನೋಡ್ತಾನಲ್ಲ. ನಾನು ಹಾಳಾಗಲಿಲ್ಲ, ನನಗೆ ದೇವರ ಏನು ಮಾಡಿ. ನಾನು ಒಂದು ವೇಳೆ ಅದು ನಾನು ಒಲಿಯೋದು ವರ್ಷದಲ್ಲೇ ಕಂಟಿನ್ಯೂ ಮಾಡ್ತಿದ್ದರೆ, ಅದೇ ನಾಟಕ ಹೋಗ್ತಿದ್ದರೆ, ನಾನು ಈಗ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದೊಂದು ಏನು ಹೇಳ್ತಾರಲ್ಲ, ನನಗೆ ದೇವರು ಆಗೋದಕ್ಕೆಲ್ಲ ಒಳ್ಳೇದಂತ ಅದೇ ಕೊಟ್ಟರಲ್ಲ. ನಾನು ಮತ್ತು ಅದನ್ನು ಬಿಟ್ಟು ಇಡೀ ಬಿಸ್ನೆಸ್ಸಿಗೆ ಡೈವರ್ಟ್ ಮಾಡಿ. ಇಲ್ಲ, ನಾನು ಆಗಲೇ ನನ್ನ ಹತ್ರ ವೈನ್ ಶಾಪ್ ಇತ್ತು, ಆಗಲೇ ನನ್ನ ಹತ್ರ ಇದಿತ್ತು, ನಾನು ಹೇಳಿದೆಲ್ಲ ಲಿಕ್ಕರ್ ಇದು ಹೋಲ್ಸೇಲ್ ಇತ್ತು. ಎಲ್ಲ ನನ್ನ ಬಿಸ್ನೆಸ್ ಅಲ್ಲೇ ಮಗಿಸಿ ಬಿದ್ದಿದ್ದೆ ಆ ಟೈಮಲ್ಲಿ. ಈ ನಾಟಕದ ಬೆನ್ನು ಹೋದದ್ದು ಅದು ಅಲ್ಲೇ ಕೂತ್ಕೊಂಡಿತ್ತು. ಮತ್ತೆ ನನಗೆ ನಾನು ಎಲರ್ಟ್ ಆದೆ, ಇನ್ನೂ ಇದರ ಹಿಂದೆ ನಾನು ಹೋದೆ ಅಂತ. ಇಮ್ಮಿಡಿಯೇಟ್ಲಿ ನಾನು ಆಗ ನಾನು ಬಾಡಿಗೆ ಮನೇಲಿ ಇದ್ದದ್ದು. ನೀನು ಹೋಗ್ತೀರಾ, ಒರೇ ನಾಟಕ ಇರುವಾಗ ನಾನು ಬಾಡಿಗೆ ಮನೇಲಿ ಇದ್ದದ್ದು. ಇವಾಗ 1 ವರ್ಷದೊಳಗೆ ನಾನು 93ರಲ್ಲಿ ಬಿಟ್ಟಿದ್ದೇನೆ, 94ರಲ್ಲಿ ನಾನು ಮನೆ ಕಟ್ಟಿ ಆಯಿತು. ಅಂದರೆ ಆಗಿದ್ದು ಒಂದೇ ತಲೆಯಲ್ಲಿ ಒಂದೇ ನಮಗೆ, ನಾಟಕ ಬೇರೆ ಏನೇ ಗೊತ್ತಿಲ್ಲ. ಹೋಗಿ ಬಿಸ್ನೆಸ್ಸಿನಲ್ಲಿ ಹೋಗಲಿಕ್ಕಿಲ್ಲ. ನಾಟಕ ಆಯಿತು, ಮಲಗಿತ್ತು, 3 ಗಂಟೆವರೆಗೆ ಮಲಗಲಿಕ್ಕೆ ಆಯಿತು. 5 ಗಂಟೆಗೆ ಪುನಃ ನಾಟಕ ಹೋಗಬೇಕು. ಹೋಯಿತು. 177 ನಾಟಕ ಮಾಡಲಿಲ್ಲ ನಾವು ಟೋಟಲು. ಅದು ನನ್ನ ಬೇರೆ ನಾಟಕ. ಇದರಲ್ಲಿ ನಾಟಕ ಮಾಡೋದು ಎಲ್ಲಿ ಸಮಯ ಎಲ್ಲಿ ಉಂಟು, ಎಲ್ಲ ಇದಕ್ಕೆ ಆಯಿತು.
ಮತ್ತು ನಾಟಕ ಹಿಟ್ಟಾಯ್ತಲ್ಲ ಅದ್ರ ಬಗ್ಗೆ ಮಾತಾಡೋದು, ಬರುವವರು ಮಾತಾಡೋದು, ಅವ್ರ ಹತ್ರ ಮಾತಾಡಿ, ಇದನ್ನೇ ಟೈಮೇ ವೇಸ್ಟ್ ಮಾಡೋದು. ಏನೋ ದೇವರು ನನ್ನನ್ನು ಆ ಟೈಮಲ್ಲಿ ಅದೊಂದು ಇದು ಮಾಡಿದ್ರಿಂದ ನಾನು ನನ್ನ ವೈನ್ ಶಾಪನ್ನು ಬೇರೆ ಕಡೆ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿದ ಕೂಡಲೇ ಅಲ್ಲಿ ವ್ಯಾಪಾರ ಒಳ್ಳೆಯದಾಯಿತು. ಇದ್ದ ಜಾಗವನ್ನೇ ನಾನು ತಗೊಂಡೆ. ಅದೆಲ್ಲ ದೇವರು ನನಗೆ, ನಾನು ಅನ್ಯಾಯ ಮಾಡ್ತಿದ್ದೆ, ಖಂಡಿತವಾಗಿ ನನಗೆ ಅದು ಇದು ಸಿಗ್ತಿರ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸ ಮಾಡಿದ್ದೇನೆ. ಯಾರು ನಾನು ಇರುವಾಗ, ಯಾರಿಗೆ ನನ್ನ ಜೊತೆ ಇರುವಾಗ ಅವರು ಒಬ್ಬರಿಗೆ ₹1 ನಾನು ಬಾಕಿ ಇಡಲಿಲ್ಲ. ಆಗ ಸಹ ಚಿಲ್ಲರ ಹಣ ಸಿಗ್ತದೆ ಒಡೆಯೋದ್ರ ಹೆಸರಲ್ಲಿ, ಆದರೆ ಸಹ ಎಲ್ಲರಿಗೆ ಈಗ ತಗೊಳ್ಳಿ, ಆಗಲೂ ನಾನು ಹಂಚಿಯೇ ಕೊಡ್ತಿದ್ದೆ. ನನಗೆ ಬೇಡ. ಆಗ ನಂದು ವೈನ್ ಶಾಪ್ ಇತ್ತು, ನಂದು ಹೋಲ್ಸೇಲ್ ಇತ್ತು. ಆಗಲೂ ನನ್ನ ಟೈಲರಿಂಗ್ ಶಾಪ್ ಇತ್ತು. ಮತ್ತು ನಾನು ಬೇರೆ ಬೇರೆ ಮಾಡ್ಕೊಂಡು ಹೋದೆ, ಅದು ಬೇರೆ. ಅದೇ ನನಗೆ ಒಂದು ಅದೊಂದು ನನ್ನ ಮನಸ್ಸಿಗೆ ಈಗ ಸಹ ನೀವು ಕೇಳಿದ್ದು ಈಗ ಸಹ ನನಗೆ ತುಂಬ ಇದು. ನಾನು ಎಂತ ಹೇಳ್ತಾರೆ, ನಾನು ನಡೆದ ಮರದ ಫಲವನ್ನು ಬೇರೆಯವರು ತಿಂದ್ರಲ್ಲ ಅಂತ ಬೇರೆ ಅಷ್ಟು ಬೇಸರ ಉಂಟು. ಮತ್ತು ಖಂಡಿತ ಅದು ಆ ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಇಲ್ವಾ ಸರ್ ಈಗ? ಆ ವ್ಯಕ್ತಿ ನನ್ನ ಹತ್ರ ತುಂಬ ಸಲ ಬೇರೆ ಬೇರೆಯವರ ಜೊತೆ ಮಾತಾಡಿ ನನ್ನ ಕಾಂಪ್ರಮೈಸ್ ಮಾಡಿ ಅಂತ ತುಂಬ ಜನ ಹತ್ರ ಇಂಡೈರೆಕ್ಟಾಗಿ ಮಾಡಿದ್ದಾರೆ. ನನ್ನದೊಂದು ದೊಡ್ಡ ವೀಕ್ನೆಸ್ ಅದೇ. ನಾನು ಒಮ್ಮೆ ನಿಮ್ಮನ್ನು ನನ್ನ ಇದರಿಂದ ತೆಗೆದೆ ಅಂತಾದರೆ ಪುನಃ ನೀವು ಬೇಕಾದರೆ ಕೋಟ್ಯಾಧಿಪತಿಯಾಗಿ ಎಂಥದೇ ಆಗಿ ನಾನು ಕಾಂಪ್ರಮೈಸ್ ಮಾಡೋ ಪ್ರಶ್ನೆಯೇ ಇಲ್ಲ, ನನ್ನ ಹತ್ರ ಇಲ್ಲ. ನನಗೆ ಅದು ನನ್ನ ಹುಟ್ಟಿನಿಂದ ನನಗೆ ಭಾರಿ ಇದು. ನಾನು ಸಣ್ಣದಿರುವಾಗ ಶಾಲೆಯಲ್ಲಿ ಯಾರ ಹತ್ರಗೆ ಜಗಳ ಮಾಡಿದ್ದೇನೆ ಗೊತ್ತಿಲ್ಲದೆ, ನಾವು ಜಗಳ ಮಾಡ್ತೇವಲ್ಲ, ಕೋಪ ಆಗಿದೆ ಅಂತ ಹೇಳ್ತೇವಲ್ಲ. ಈಗ ಸಹ ನನ್ನ ಕ್ಲಾಸ್ಮೇಟ್, ನಾವು ನೋಡಿದರೆ ನನ್ನ ಕ್ಲಾಸ್ಮೇಟೇ ಅಲ್ಲ ಅಂತ ನಾನು ಮಾಡ್ತೇನೆ. ನನಗೆ ಗೊತ್ತಿಲ್ಲ ಅವು ಯಾರಂತ, ಹಾಗೆ ಮಾಡ್ತೇನೆ. ಅದು ನನಗೆ ಏನಂತ ಗೊತ್ತಿಲ್ಲ, ಅದು ನಂದು ಇದು ಅಂತ ಗೊತ್ತಿಲ್ಲ ನನಗೆ. ಅದೊಂದು ಆಗುವುದಿಲ್ಲ. ನನಗೆ ಈಗ ಸಹ ಬಂದು ನಾನು ಸಣ್ಣದಿರುವಾಗ ಈ 3ನೇ 4ನೇ ಕ್ಲಾಸಲ್ಲಿ ಜಗಳ ಮಾಡಿದ ಹುಡುಗ ಈಗ ಗೊತ್ತಿಲ್ಲ ಅದು ಮಾಡಿದ, ಅದು ಯಾಕೆ ಮಾಡಿದ ಅಂತ ಈಗ ಸಹ ನೆನಪಿಲ್ಲ. ಈಗ ದೊಡ್ಡದಾಗಿದ್ದಾರೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಅವು ಸಿಕ್ಕಿದ ನನಗೆ ಅಂತ ಮಾತಾಡೋದು ಬಿಡು, ಅವ ಬಂದು ಅಂತ ಮಾತಾಡ್ತಿದ್ದೆ, ನನಗೆ ಎಂತ ಮಾಡೋದು ಅಂತ ಗೊತ್ತಾಗೋದು. ಹಾಗಂತ ಅವನೇ ಬಂದ, ಏನು ಮಾರ ನೀನು ಮುಂಚಿದ ಇನ್ನೂ ಸರಿ ಬೆಳೆ ಇಟ್ಟಿದ್ದೀಯ ಅಂತ ಕೇಳುವಾಗ ಎಂತ ಆಗಬೇಕು. ನಾವು ಸಣ್ಣ ಗೊತ್ತಿಲ್ಲ ಜಗಳ ಮಾಡಿದಲ್ಲ ಮಾರ ಅಂತ ಹೇಳ್ತಾರೆ. ಮತ್ತು ಅದೆಲ್ಲ ಸ್ವಲ್ಪ ನಂದು ಇದು ಇರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ನಂಗೋಸ್ಕರ ಕೊಟ್ಟದಕ್ಕೆ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ನನಗಂತೂ ಒಂದು ದೊಡ್ಡ ಗ್ರಂಥವನ್ನು ಓದಿದಷ್ಟೇ ಖುಷಿ ಆಯಿತು. ಯಾಕಂದೇಳಿದ್ರೆ ಎಲ್ಲ ಒಂದು ಜೀವನದ ಹಂತಗಳನ್ನು ದಾಟಿ ಈಗಲೂ ನಗುಮುಖದಲ್ಲೇ ಎಲ್ಲವನ್ನ ಎದುರಿಸ್ತಾ ಇರುವಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವವನ್ನು ನಾನು ಭೇಟಿಯಾದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table,
wallets and keychain, fruit bowls, wall clock and customized work. Epoxy resin art furniture, SO Enterprises. For more details, please contact us to 9108924173. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರ್ದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಇಂದೇ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ.